ಎಸ್ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ನಾರ್ಥನ್ ಸ್ಕೈ ಅಪಾರ್ಟ್ಮೆಂಟ್, ಡಬಲ್ ಸ್ಟಾರ್ ರೈಸ್ ಮತ್ತು ಡೇರಿ ಡೇ ಮುಖ್ಯ ಪ್ರಾಯೋಜಕರಾಗಿರುವಂತಹ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸೊ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೂಡುಬಿದಿರೆ ಎನ್ನುವಂಥ ಪ್ರದೇಶದಲ್ಲಿ ಸ್ವರಾಜ್ ಮೈದಾನ ಎನ್ನುವಂಥ ಒಂದು ಮೈದಾನದ ಹೆಸರನ್ನು ಬಹುಶಃ ಕೇಳದವರೇ ಇಲ್ಲ. ಸ್ವರಾಜ್ ಮೈದಾನ ಕೇವಲ ಮೂಡುಬಿದಿರೆಗೆ ಮಾತ್ರ ಅಲ್ಲ, ಇಡೀ ಜಿಲ್ಲೆಗೆ, ಇಡೀ ರಾಜ್ಯಕ್ಕೆ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ಯಾರೆಲ್ಲ ತಮ್ಮ ಒಂದು ಕ್ರೀಡಾ ಹಿರಿಮೆಯನ್ನು ಮೆರೆದಿದ್ದಾರೆ ಅವರಿಗೆಲ್ಲ ಗೊತ್ತಿರುವಂತಹ ಒಂದು ಜಾಗ ಅಥವಾ ಒಂದು ಪ್ರದೇಶ. ಅಂಥ ಪ್ರದೇಶದಲ್ಲಿ ನೀವೀಗ ನೋಡ್ತಾ ಇದ್ದೀರಿ ಟಿ ವಿ ಸ್ಕ್ರೀನ್ ಮೇಲೆ ಒಂದು ತಾತ್ಕಾಲಿಕ ಮಾರುಕಟ್ಟೆ ಆಗಲಿಕ್ಕೆ ಎಲ್ಲವೂ ಸಜ್ಜಾಗಿದೆ. ಬಹುಶಃ ನ್ಯಾಯಾಲಯ ತಡೆಯಾಜ್ಞೆಯನ್ನು ಕೊಡದೆ ಹೋಗಿದ್ದಿದ್ರೆ ಇಲ್ಲಿ ಜನಜಂಗುಳಿ ಕಂಡು ಬರ್ತಾ ಇತ್ತು. ಅದಕ್ಕೆ ಮುಖ್ಯ ಕಾರಣ ಏನು, ಮೂಡುಬಿದ್ರೆಯ ಒಂದು ಮುಖ್ಯ ಮಾರುಕಟ್ಟೆ ಇದೆ, ಅದನ್ನು ಕೆಡವಿ ಅಲ್ಲೇ ಒಂದು ಬೃಹದಾಕಾರದ ಒಂದು ಮಾರುಕಟ್ಟೆಯನ್ನು ಕಟ್ಟಲಿಕ್ಕೆ ಪುರಸಭೆ ಮುಂದಾಗಿರೋದು. ಹಾಗಾದರೆ ಅಲ್ಲಿ ಎಷ್ಟು ಮಳಿಗೆಗಳಿದೆ, ಅಷ್ಟೇ ಮಳಿಗೆಯನ್ನು ಇಲ್ಲಿ ಕಟ್ಟಿದರೆ ಸಾಕಿತ್ತಲ್ವಾ ಎನ್ನುವಂಥ ಪ್ರಶ್ನೆ ಬಹುಶಃ ಮೂಡುಬಿದ್ರೆ ಜನರಿಗೆ ಅನಿಸ್ತಾ ಇರಬಹುದು. ಮೂಡುಬಿದ್ರೆ ಬಿಟ್ಟು ಹೊರಗಿನ ಜನರಿಗೆ ಇಲ್ಲಿ ಎಷ್ಟು ಮಾರುಕಟ್ಟೆಯ ಮಳಿಗೆಗಳು ಆಗತ್ತೆ ಅನ್ನೋದು ಮುಖ್ಯ ಒಲ್ಲದೇ ಇದ್ರೂ ಕೂಡ ಮೂಡುಬಿದ್ರೆ ಜನರಿಗೊಂದು ಅಂದಾಜಿದೆ, ಒಂದು ಕಲ್ಪನೆ ಇದೆ. ಅಲ್ಲಿರುವಂಥ ಸುಮಾರು 60-70 ಮಳಿಗೆಗಳಲ್ಲಿ ಇಲ್ಲಿ ನೋಡಿದರೆ 100ಕ್ಕಿಂತಲೂ ಹೆಚ್ಚು ಕಟ್ತಾ ಇದ್ದಾರಲ್ಲ, ಅದು ಕೂಡ ಈ ಪ್ರಮಾಣದಲ್ಲಿ ಕಲ್ಲು ಮರಳು ಜಲ್ಲಿ ಎಲ್ಲ ಬಿದ್ದು ಒಂದು ಇದು ತಾತ್ಕಾಲಿಕ ಎನ್ನುವಂಥ ಶಬ್ದನೇ ತಪ್ಪ ಎನ್ನುವಂಥ ನಿಮಗೆ ಅನಿಸ್ಲಿಕ್ಕೂ ಕಷ್ಟ ಸಾಕು. ನಾವು ತಾತ್ಕಾಲಿಕ ಅಂತ ಹೇಳ್ತೇವೆ, ದಾಖಲೆಗಳಲ್ಲಿ ತಾತ್ಕಾಲಿಕ ಅಂತ ಇದೆ. ನೋಡಲಿಕ್ಕೆ ಇದು ಬಹುಶಃ ಪ್ರಾಬ್ಲಮ್ ಆದರೆ ಪರ್ಮನೆಂಟ್ ಕೂಡ ಆಗ್ಬೋದು, ಅಥವಾ ಹಾಗೆ ಆಗುವಂತಹ ಒಂದು ದೃಶ್ಯಗಳು ನಿಮ್ಮ ಗಮನಕ್ಕೆ ಬರ್ತಾ ಇರ್ಬೋದು. ನಮ್ಮ ದುರಂತ ಮಂಗಳೂರಿನ ಬಗ್ಗೆ ಹೇಳಬೇಕಾದ್ರೆ ಏನು ತಾತ್ಕಾಲಿಕ ಬಸ್ ನಿಲ್ದಾಣ ಅಂತ ಇತ್ತು, ಅದು ದಶಕಗಳಿಂದ ಹಾಗೆ ಇದೆ. ಅದೀಗ ಪರ್ಮನೆಂಟ್ ತಾತ್ಕಾಲಿಕನ ಅಂತ ಬರೀ ದಾಖಲೆಗಳು ಮಾತ್ರ ಹೇಳಬೇಕು. ಬಿಟ್ಟರೆ ಬಸ್ಸುಗಳು, ಮಂಗಳೂರಿನ ಸರ್ವಿಸ್ ಬಸ್ಸುಗಳು ಎಲ್ಲಿಂದ ಹೊರಡುತ್ತವೆ ಎನ್ನುವುದು ಅದು ಬಹುತೇಕ ಪರ್ಮನೆಂಟ್ ಥರನೇ ಕಾಣ್ತಾ ಇದೆ. ಹಾಗೆ ಇದು ಕೂಡ ಒಂದು ಕ್ರೀಡಾ ಚಟುವಟಿಕೆಗಳಿಗೆ ಆಶ್ರಯ ತಾಣವಾಗಬೇಕಾಗಿದ್ದಂಥ ಸ್ವರಾಜ್ ಮೈದಾನದ ಬಹಳ ಪ್ರಮುಖವಾಗಿರುವಂಥ ಸ್ಥಳ ಈಗ ಬಹುತೇಕ ಮಾರುಕಟ್ಟೆಯನ್ನು ಆಕ್ರಮಿಸಿಕೊಂಡು ಏನು ಬೆಳೀತಾ ಇರೋದು ನೋಡುವಾಗ ಇದು ಅಗತ್ಯನ ಅಂತ ಒಂದು. ಇನ್ನೊಂದು ಏನು ಹೊಸ ಮಾರುಕಟ್ಟೆ ಆಗತ್ಯ ಅಂತ ಇದೆ, ಅಲ್ಲಿ ಪ್ರಾಬ್ಲಮ್ ಇರೋದು ಅದು ಬಹಳ ಒಂದು ಪುರಾತತ್ವ ಇಲಾಖೆಗೆ ಒಳಪಟ್ಟಂತಹ ಒಂದು ಸ್ಮಾರಕದ ಹತ್ತಿರವೇ ಇರುವುದರಿಂದ ಮತ್ತು ಅವರು ಕಟ್ಟಲು ಉದ್ದೇಶಿಸಿರುವಂಥ ಎಸ್ಟಿಮೇಷನ್ ನೋಡುವಾಗ ಅದು ಯಾವುದೇ ಕಾರಣಕ್ಕೆ ಕೂಡ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಪಡೆದುಕೊಳ್ಳುವಂಥ ಅರ್ಹತೆಯನ್ನು ಹೊಂದಿಲ್ಲ ಎನ್ನುವುದು ಸ್ಪಷ್ಟ. ಆ ನಿಟ್ಟಿನಲ್ಲಿ ಬಹಳ ಪ್ರಮುಖವಾಗಿ ಕಾಣ್ತಾ ಇರುವುದು. ಹಾಗಾದರೆ ಏನು ಒಳಗೆ ನಡೀತಾ ಇದೆ? ಒಂದು ಕಡೆಯಲ್ಲಿ ತಾತ್ಕಾಲಿಕ ಮಾರುಕಟ್ಟೆಯನ್ನು ಇಲ್ಲಿ ಕಟ್ತಾ ಇದ್ದಾರೆ, ಅನೇಕ ಮಳಿಗೆಗಳು, ಲೆಕ್ಕಕ್ಕಿಂತ ಹೆಚ್ಚು ಮಳಿಗೆಗಳು ಬರ್ತಾ ಉಂಟು. ಆದರೆ ಮತ್ತೊಂದು ಕಡೆಯಲ್ಲಿ ಇಲ್ಲಿ ತಾತ್ಕಾಲಿಕ ಕಟ್ತೇವೆ ಮತ್ತು ಶಾಶ್ವತ ಅಲ್ಲಿ ಒಂದು ಮಾರುಕಟ್ಟೆ ಮಾಡಲಿಕ್ಕೆ ಯೋಜನೆ ಹಾಕಿಕೊಂಡಿದ್ದೇವಂತ ಏನು ಯಾರನ್ನು ಅವರು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಾಗಿತ್ತೋ ಅವರನ್ನು ಕೇಳದೆ ಅಥವಾ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಇಲ್ಲಿ ಕಟ್ಟುತ್ತಿರುವಂಥ ಪರಿ ಅಥವಾ ಒಂದು ಆ ವೇಗವನ್ನು ಗಮನಿಸುವಾಗ ಮತ್ತು 68 ಕಟ್ಟಿದ್ರೆ ಸಾಕಿತ್ತು ಅಂತ ಅಂದುಕೊಳ್ಳುವಾಗ ಇಲ್ಲಿ ಕಟ್ಟುವಂಥ 100 ಮಳಿಗೆಗಳಲ್ಲಿ ಹಾಗಾದರೆ ಯಾರು ಬಂದು ಯಾರಿಗೆ ಅವಕಾಶ ಕೊಡ್ತಾರೆ? ಹಾಗಾದರೆ ಈ ಅವಕಾಶ ಕೊಡುವುದು ಹಿಂದಿನ ಬಾಗಿಲಿಂದ ಆ ಹೊಸ ಮಾರುಕಟ್ಟೆ ಆಗುವಾಗ ಅವರನ್ನು ಒಳಗೆ ಸೇರಿಸ್ಲಿಕ್ಕ ಮತ್ತು NOC ಸಿಗುವುದಿಲ್ಲ ಅಂತ ಆದರೂ ಕೂಡ 4-5 ಫ್ಲೋರನ್ನು ಕಟ್ಟಲಿಕ್ಕೆ ಸಾಧ್ಯನ? ಹೀಗೆಲ್ಲ ಆದರೆ ಯಾರ ತೆರಿಗೆ ಹಣ ವೇಸ್ಟ್ ಆಗತ್ತೆ? ಇದಕ್ಕೆಲ್ಲ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವಂಥ ಅಗತ್ಯ ಇದೆ. ನಿಮ್ಮ ಅಭಿಪ್ರಾಯಗಳು ಮುಖ್ಯ. ಹಾಗೆ ಈ ಬಗ್ಗೆ ನಮ್ಮೊಡನೆ ಚರ್ಚೆ ಮಾಡಲಿಕ್ಕೆ ಮತ್ತು ಸೂಕ್ತವಾಗಿರುವಂಥ ಮಾಹಿತಿ ದಾಖಲೆಗಳನ್ನು ಹಿಡಿದುಕೊಂಡು ನಮ್ಮೊಂದಿಗೆ ಇಬ್ಬರು ಗಣ್ಯರಿದ್ದಾರೆ. ಒಬ್ಬರು ಶ್ರೀಯುತ ಚೇತನ್ ಕುಮಾರ್ ಶೆಟ್ಟಿ ಅವರು, ನ್ಯಾಯವಾದಿಗಳು ಹಾಗೂ ಸ್ವರಾಜ್ ಮೈದಾನ ಹೋರಾಟ ಸಮಿತಿ, ಅಂದರೆ ಈ ಹೋರಾಟ ಏನು ಆಗ್ತಾ ಉಂಟು, ಈ ಮೈದಾನವನ್ನು ಉಳಿಸುವಂಥ ಒಂದು ಹೋರಾಟ, ಅದರ ಪ್ರಮುಖ ಸಂಚಾಲಕರಾಗಿರುವಂಥ ಚೇತನ್ ಕುಮಾರ್ ಶೆಟ್ಟಿ ಅವರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೆ ಶ್ರೀಯುತ ಅಮರ್ ಕೋಟೆ ಅವರಿದ್ದಾರೆ. ಜೌನೇರ್ ಬೇದ್ರ ಎನ್ನುವಂಥ ಒಂದು ಸಂಘಟನೆ ಬಹಳ ಪ್ರಭಾವಿಯಾಗಿ ಈ ಒಂದು ಹೋರಾಟದಲ್ಲಿ ತನ್ನನ್ನು ಮುಂಚೂಣಿಯಲ್ಲಿ ಗುರುತಿಸಿಕೊಂಡಿದೆ, ಅದರ ಸಂಚಾಲಕರಾಗಿರುವಂಥ ಅಮರ್ ಕೋಟೆ ಅವರಿಗೆ ನಿಮಗೆ ಕಾರ್ಯಕ್ರಮ ಪ್ರೀತಿಯ ಸ್ವಾಗತ. ಓಕೆ ಚೇತನ್ ಅವರೇ, ಗೋಲ್ಮಾಲ್ ಆಗಿದೆ ಅಂತಲೇ ಹೇಳ್ಬೋದಾ ನೇರವಾಗಿ?
ಗೋಲ್ಮಾಲ್ ಆಗಿದೆ ಅಂತ ಹೇಳುವಂಥದ್ದನ್ನು ಜನರು ನಿರ್ಧಾರ ಮಾಡಬೇಕು. ವಾಸ್ತವಿಕ ಅಂಶವನ್ನು ಗಮನಿಸುವಾಗ ಇದರಲ್ಲಿ ಏನೋ ಒಂದು ಗೋಲ್ಮಾಲ್ ಆಗಿದೆ ಅಂತ ಹೇಳುವಂಥದ್ದು ಗಮನಕ್ಕೆ ಬರುವಂಥ ಅಂಶ. ಈ ಬಗ್ಗೆ ಸ್ಪಷ್ಟತೆ ಕೊಡಲಿಕ್ಕೆ ನನಗೆ ಸಾಧ್ಯ ಇಲ್ಲ. ಆದರೆ ಮಾರುಕಟ್ಟೆಯನ್ನು ಸರೋಜ ಮೈದಾನಕ್ಕೆ ಹಸ್ತಾಂತರ ಮಾಡಬೇಕಾದ್ರೆ ಏನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಮಾಡಿದ್ದಾರೆ. ಅದು ಯಾವ ರೀತಿಯ ಉದ್ದೇಶ ಅಂತೇಳಿ ಗೊತ್ತಿಲ್ಲ. ಒಳ್ಳೆಯ ಉದ್ದೇಶ ಅಂತೂ ಇಲ್ಲ ಅವರ ಹತ್ರ. ಯಾವುದೋ ಒಂದು ದುರುದ್ದೇಶ ಇಟ್ಕೊಂಡು ಇಲ್ಲಿಗೆ ಇದನ್ನು ಮಾಡ್ತಿದ್ದಾರೆ. ಅಂದರೆ ಒಂದು ಮಾರ್ಕೆಟ್ ಕಟ್ಟಬೇಕಾದ್ರೆ, ಹೊಸ ಮಾರ್ಕೆಟ್ ಕಟ್ಟಬೇಕಾದ್ರೆ ಹಳೆಯ ಮಾರ್ಕೆಟ್ ಕೆಡವಲೇಬೇಕು. ಅಲ್ಲೇ ಇರುವಾಗಲೇ ಹೊಸದು ಕಟ್ಟಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ಅದನ್ನು ಶಿಫ್ಟ್ ಮಾಡಲೇಬೇಕು. ಶಿಫ್ಟ್ ಮಾಡಬೇಕಾದ್ರೆ ಒಂದು ತಾತ್ಕಾಲಿಕ ಮಾರುಕಟ್ಟೆ ಅಂತ ಮಾಡಲೇಬೇಕು. ಅದು ತಪ್ಪು ಅಂತ ಹೇಳುದಾ? ಅಲ್ಲ, ಮಾರುಕಟ್ಟೆ ಮಾಡುವುದಕ್ಕೆ ನಮ್ದು ಯಾವುದೇ ರೀತಿಯ ವಿರೋಧವಿಲ್ಲ. ಮಾರುಕಟ್ಟೆ ಆಗಲೇಬೇಕು. ಮೂಡುಬಿದಿರೆಗೆ ಒಂದು ಸುಸಜ್ಜಿತ ಮಾರುಕಟ್ಟೆ ಆಗಲೇಬೇಕು. ಇದರಲ್ಲಿ ಮಾರುಕಟ್ಟೆ ಆಗಬೇಕಂತ ಹೇಳೋದ್ರಲ್ಲಿ ನಾನು ಒಬ್ಬ ಪ್ರತಿಪಾದಕ ಅದ್ರ ಬಗ್ಗೆ. ಆದರೆ ಒಂದು ಮಾರುಕಟ್ಟೆ ಮಾಡಬೇಕಾದ್ರೆ ಆ ಒಂದು ಬಿಲ್ಡಿಂಗ್ ಇದೆ, ಅದಕ್ಕೆ ಏನು ಸಂಬಂಧಪಟ್ಟ ದಾಖಲೆಗಳಿದೆ, ಅದನ್ನು ಮಾಡಬೇಕು ಅವರು ಫಸ್ಟು. ಅದನ್ನು ಮಾಡದೆ ತುರಾತುರಿಯಲ್ಲಿ ಒಂದು ಸಾರ್ವಜನಿಕ ಮೈದಾನದಲ್ಲಿ ಅಕ್ರಮ ಕಟ್ಟಡವನ್ನು ಕಟ್ಟುವುದರ ಮುಖಾಂತರ ಯಾವುದೇ ಅನುಮತಿಯನ್ನು ಪಡೆದುಕೊಳ್ಳದೆ ಶಾಶ್ವತ ಕಟ್ಟಡವನ್ನು ಕಟ್ತಿದ್ದಾರೆ. ಇದಕ್ಕೆ ನಮ್ಮ ವಿರೋಧವಿದೆ. ಮೈದಾನವನ್ನು ಈ ರೀತಿ ಬಳಸುವುದಕ್ಕೆ ನಮ್ಮ ವಿರೋಧವಿದೆ. ಏಕೈಕ ಮೈದಾನ ಇರುವಂಥದ್ದು ಮೂಡುಬಿದಿರೆ ಮುನ್ಸಿಪಾಲಿಟಿಯಲ್ಲಿ ಇರುವಂಥದ್ದು ಏಕೈಕ ಮೈದಾನ ಸರೋಜ ಮೈದಾನ ಅಂತ ಹೇಳುವಂಥದ್ದು. ಅದನ್ನು ಉಳಿಸಲಿಕ್ಕೆ ನಮ್ಮ ಹೋರಾಟ. ಅವರ ದುರುದ್ದೇಶವನ್ನು ಸಫಲತೆ ಮಾಡಲಿಕ್ಕೆ ನಾವು ಬಿಡುವುದಿಲ್ಲ. ಓಕೆ, ಸೊ ಅವರ ಅಂತ ಹೇಳಿದ್ರೆ ನೀವು ಕಾಂಗ್ರೆಸ್ನವ್ರದ್ದು ಅಂತ ಹೇಳ್ತೀರಾ? ಕಾಂಗ್ರೆಸ್ ಅಂತ ಹೇಳುವುದಿಲ್ಲ, ಮುನ್ಸಿಪಾಲಿಟಿ ಅಂತ ಹೇಳ್ತೀರಿ ನಾವು. ಮುನ್ಸಿಪಾಲಿಟಿ ಈ ನಿರ್ಧಾರವನ್ನು ಮಾಡಿದೆ. ಅದರ ಹಿಂದೆ ಕಾಣದ ಹಿತಾಸಕ್ತಿಗಳು ಇದೆ. ಅದು ನಾನು ಹೆಸರು ಹೇಳಲಿಕ್ಕೆ ಬಯಸುವುದಿಲ್ಲ. ಅದು ಯಾರು ಅಂತೇಳಿ ಇಡೀ ಮೂಡುಬಿದಿರೆ ಜನತೆಗೆ ಗೊತ್ತಿದೆ. ಆದರೆ ಮುನ್ಸಿಪಾಲಿಟಿಯವರು ಮಾಡ್ತಿದ್ದಾರೆ ಅಂತ ಹೇಳಿ ನನ್ನ ಭಾವನೆ. ಓಕೆ, ನಾವು ಇನ್ನೊಂದು ಮಾತನ್ನು ಹೇಳಬೇಕು ಅಂತ ಅನಿಸ್ತಾ ಉಂಟು. ಈ ಬಗ್ಗೆ ಡಿಫೆಂಡ್ ಮಾಡಲಿಕ್ಕೆ ಅಥವಾ ಸ್ಪಷ್ಟನೆ ಕೊಡಲಿಕ್ಕೆ ಅಥವಾ ತಮ್ಮ ವಾದವನ್ನು ಮಂಡಿಸಲಿಕ್ಕೆ ನಾವು ಕಾಂಗ್ರೆಸ್ನ ಮುಖಂಡರನ್ನು ಕರೆದಿದ್ವಿ. ಅವರು ಬರ್ತೀನಂತ ಕೂಡ ಹೇಳಿದ್ರು. ದಕ್ಷಿಣ ಕನ್ನಡ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂಥ ಹರೀಶ್ ಕುಮಾರ್ ಅವರ ಮೂಲಕ ಸುರೇಶ್ ಕೋಟ್ಯಾನ್ ಅವರನ್ನು ಕರೆದಿದ್ವಿ. ಅವರು ಕೊನೆಯ ಕ್ಷಣದಲ್ಲಿ ಬರುವುದಿಲ್ಲ ಅಂತ ಹೇಳಿದ ಕಾರಣ ಇಲ್ಲಿ ಕಾಂಗ್ರೆಸ್ನ ಮುಖಂಡರು ನಿಮಗೆ ಕಾಣಿಸ್ತಾ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಕರೆದಿಲ್ಲ ಎನ್ನುವಂಥ ಒಂದು ಗೊಂದಲ ಅಥವಾ ತಪ್ಪು ಅಭಿಪ್ರಾಯ ಮೂಡುಬಿದಿರೆ ಜನರಿಗೆ ಹೋಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಈ ಸ್ಪಷ್ಟನೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಬೇಕಾದರೆ ಒಂದು ವೇಳೆ ನಿಮ್ಗೆ ಏನಾದರೂ ಸಂಶಯ ಇದ್ದರೆ ಕಾಲ್ ಮಾಡ್ಬೋದು, ನಾವು ದಾಖಲೆ ಕೂಡ ಕೊಡ್ತೇವೆ, ಕರೆದಿದ್ದೇವೆ ಅಂತೇಳಿ. ಓಕೆ, ಅಮರ್, ಯಾಕೆ ಹೋರಾಟ ಮಾಡಬೇಕಂತ ಅನಿಸ್ತು? ಮೂಡುಬಿದಿರೆ ಒಂದು ಅಭಿವೃದ್ಧಿಯಾದಂಥ ಊರು, ನಿಮಗೆಲ್ಲ ಗೊತ್ತಿದ್ದಾಗೆ. ಇಲ್ಲಿ ಬಹಳಷ್ಟು ಜನ ಶಿಕ್ಷಣ ಸಂಸ್ಥೆ ಆಳ್ವಾಸ್ ಇದೆ. ಇಲ್ಲಿ ಬಹಳಷ್ಟು ಜನ ಈ ಊರಿಗೆ ಬರ್ತಾ ಇದ್ದಾರೆ. ಇಲ್ಲಿ ನಮ್ಮ ಊರಿನವರೇ ಬಹಳಷ್ಟು ಸಂದರ್ಭದಲ್ಲಿ ಈ ಸ್ವರಾಜ ಮೈದಾನವನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಕೆಲವರು ಕ್ರೀಡೆಗೆ ಉಪಯೋಗ ಮಾಡ್ತಾ ಇದ್ದಾರೆ, ವಯಸ್ಸಿಗರು ಗಾಳಿ ತಗೊಳ್ಳಿಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ. ಮೂಡುಬಿದಿರೆಯಲ್ಲಿ ಬೇರೆ ಯಾವ ಜಾಗವೂ ಅಂಥ ಜಾಗ ಇಲ್ಲ. ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ, ಈ ಪೊಲಿಟಿಕ್ಸ್ ಇದು ಕೆಲವೊಂದು ಕಾರ್ಯಕ್ರಮಗಳಿಗೆ ರ್ಯಾಲಿ ನಡ್ಕೊಳ್ಳಿಕ್ಕೆ ಇದೊಂದು ಸೂಕ್ತವಾದ ಪ್ರದೇಶ. ಕ್ರೀಡೆಗಾಗಲಿ, ಇನ್ನು ಕ್ರಿಕೆಟ್ ಟೂರ್ನಮೆಂಟ್ ಅಂತೂ ಬಹಳಷ್ಟು ಕ್ರಿಕೆಟ್ ಟೂರ್ನಮೆಂಟ್ ಯುವಕರು ಆಡುವಂಥ ಟೂರ್ನಮೆಂಟ್ ಆಗ್ತಾ ಇತ್ತು. ಬಹುಶಃ ಇದು ತಾತ್ಕಾಲಿಕ ಮಾರ್ಕೆಟ್ ಆದರೆ ಅದೆಲ್ಲ ಸ್ಟಾಪ್ ಆಯ್ತು ಅಂತ ಹೇಳಿ ಎಲ್ಲವೂ ಇನ್ನು ನಮಗೆ ಆಡಬೇಕಂತಾದರೆ ಎಲ್ಲಿಯೋ ಹೋಗಿ ರೆಂಟ್ ಕೊಟ್ಟು ಖರೀದಿ ಮಾಡುವಂಥ ಅಗತ್ಯ ಇರ್ಬೋದು. ಆಡಲಿಕ್ಕಾಗಲಿ, ಬಾಕಿಯ ರೀತಿಯಾದಂಥ ಕಾರ್ಯಕ್ರಮಕ್ಕಾಗಲಿ. ಈಗ ನಮಗೆ ಯಾವುದಾದ್ರೂ ಒಂದು ರಾಜಕೀಯವಾದಂಥ ರ್ಯಾಲಿ ತೆಗಿಬೇಕಾದ್ರೆ ನಮ್ಮಲ್ಲಿ ಜಾಗ ಇಲ್ಲ. ಮುಂಚೆ ಇಲ್ಲಿ ರಾಜಕೀಯ ನೇತಾರರು ಬರುವಂಥ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ನಿಲ್ಲಲಿಕ್ಕೆ, ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಉಪಯೋಗ ಆಗ್ತಿತ್ತು ಮೈದಾನ. ಒಂದಿಷ್ಟು ಮೂಡುಬಿದಿರೆ ಬಿಟ್ಟು ಹೊರಗಿನ ಜನರಿಗೆ ಈ ಕಲ್ಪನೆ ಅರ್ಥ ಆಗಬೇಕಾದ್ರೆ ನೀವು ನೆಹರು ಮೈದಾನವನ್ನು ಒಂದು ವೇಳೆ ಮನಸ್ಸಲ್ಲಿ ತಂದುಕೊಂಡ್ರೆ, ಸ್ವರಾಜ ಮೈದಾನ ಹೇಗೆ ಮೂಡುಬಿದಿರೆಗೂ ಹಾಗೆ ನೆಹರು ಮೈದಾನ ಮಂಗಳೂರಿನ ಜನರಿಗೆ ಇದ್ದಾಗೆ. ಸೊ ಅಲ್ಲಿ ಒಂದು ವೇಳೆ ತಾತ್ಕಾಲಿಕ ಮಾರುಕಟ್ಟೆ ಆದರೆ ನಾವೆಲ್ಲಿ ಆಡುವುದು ಎನ್ನುವಂಥ ಒಂದು ಹೋರಾಟ, ಒಂದು ಪ್ರತಿಭಟನೆ ಪ್ರಾರಂಭ ಆಗುತ್ತೆ. ಈಗಲೇ ಅಲ್ಲಿ ಯಾವುದೇ ಒಂದು ಬೇರೆ ವಿಷಯಕ್ಕೆ ಕೊಟ್ಟರೆ ನಾವು ಆಡಲಿಕ್ಕಿಲ್ಲ ಅಂತೇಳಿ ಕ್ರೀಡಾ ಪ್ರೇಮಿಗಳು ಖ್ಯಾತಿ ತೆಗಿತಾರೆ, ಜಗಳ ಮಾಡ್ತಾರೆ. ಫುಟ್ಬಾಲ್ ಗ್ರೌಂಡಲ್ಲಿ ಬೇರೆ ಆಡಲಿಕ್ಕಿಲ್ಲ, ಕ್ರಿಕೆಟ್ ಗ್ರೌಂಡಲ್ಲಿ ಇದು ಆಡಲಿಕ್ಕಿಲ್ಲ, ಹಾಗೆ ತುಂಬ ವ್ಯವಸ್ಥೆ ಇದೆ. ಹಾಗೆ ಇರುವಾಗ ಅಲ್ಲಿ ಒಂದು ತಾತ್ಕಾಲಿಕ ಮಾರುಕಟ್ಟೆ ಬಂತು ಅಂತಾದರೆ, ಸುಮಾರು 100 ಚಿಲ್ಲರೆ ಮಳಿಗೆಗಳು ಕಟ್ಟಿದ್ರು ಅಂತಾದರೆ ಪ್ರಶ್ನೆ ಹಾಗಾದರೆ ಆಡುವವರಿಗೆ ಎಲ್ಲಿ ಹೋಗಬೇಕು, ಅಥವಾ ಯಾವುದೊಂದು ಕಾರ್ಯಕ್ರಮ ಮಾಡುವವರಿಗೆ ಎಲ್ಲಿ ಹೋಗಬೇಕು, ಬೇರೆ ಕಡೆ ಹೋಗಲಿಕ್ಕೆ ಸಾಧ್ಯನಾ? ಹಾಗಾದರೆ ಆಡುವುದನ್ನು ನಿಲ್ಲಿಸಬೇಕಾ, ಅಥವಾ ಹಿರಿಯರು ಏನು ವಾಕಿಂಗ್ ಅಂತ ಬರ್ತಾರೆ ಅದನ್ನು ಸ್ಟಾಪ್ ಮಾಡಬೇಕಾ, ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬೇಡವಾ ಮೂಡುಬಿದಿರೆಗೆ? ಈ ಎಲ್ಲ ಪ್ರಶ್ನೆಗಳು ಬರುತ್ತೆ. ಹಾಗಾದರೆ ಬಹುಶಃ ಚೇತನ್ ಅವರೇ, ನಮ್ಗೆ ಅನಿಸ್ತಾ ಉಂಟು ಆ ಜಾಗ ಯುವಜನ ಕ್ರೀಡಾ ಇಲಾಖೆದಂತ ಹೌದಾ ಅಥವಾ ಅದು ಬೇರೆಯವರಿಗೆ? ಪ್ರಸ್ತುತ RTCಯನ್ನು ಗಮನಿಸುವಾಗ ಯೋಜನೆ ಇಲಾಖೆ ಅಂತ ಹೇಳಿದೆ. ಆದರೆ ಅದು ಮೂಲತಃ ಭಾರತ ಸರ್ಕಾರ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂತ ಹೇಳಿದೆ. ಅಡಂಗಲಲ್ಲಿ ಕೂಡ ಮೆನ್ಷನ್ ಇದೆ.
ಯಾವುದೋ ಒಂದು ಉದ್ದೇಶ ಇಟ್ಟುಕೊಂಡು 2010ರಲ್ಲಿ ಇದನ್ನು DC ಅವರು ಯುವಜನ ಇಲಾಖೆಗೆ ಹಸ್ತಾಂತರಿಸಿದ್ದಾರೆ. ಕೊಡಬಾರ್ದಿತ್ತು, ಕೊಟ್ಟಿದ್ದಾರೆ. ಆದರೆ ಅದನ್ನು ಯಾವ ಕಾನೂನು ಬಾಹಿರವಾಗಿ ಕೊಟ್ಟಿದ್ದಾರೆ, ಹೇಗೆ ಮಾಡಿದ್ದಾರೆ ಅನ್ನುವಂಥದ್ದು ಪ್ರಶ್ನೆ, ಹೇಗೆ ಮಾಡಿದ್ದಾರೆ ಅಂತದ್ದು ಗೊತ್ತಾಗ್ತಾ ಇಲ್ಲ. ಲಿಖಿತವಾಗಿ ಕೊಟ್ಟಿದ್ದಾರೆ. ನಾನು ನಿಮಗೆ ಬೇಕಾದ್ರೆ ಒಂದು ದಾಖಲೆಯನ್ನು RTC ಈ ಹಿಂದೆ ಇದ್ದಂತ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂತ ಇದೆ. ಹಲೋ, ಹೇಳಿ, ಮಾತಾಡಿ, ನನಗೆ ಕೇಳಿಸ್ತಾ ಉಂಟು. ಮಾರ್ಕೆಟ್ ಬಗ್ಗೆ ಪನ್ಲೆ ಕೇನುಂಡು ಸರ್ ನವ ಎಂಕಲೊಂಜಿ ನಲ್ಪ ಎಲ್ಲಿಯ ಬೇರದಕ್ಲುಲ್ಲ ಸರ್ ಎಲ್ಲಿಯ ಒಂಜಿ ಟೇಬಲ್ ಬಾರ್ದು ಮಲ್ಪುನ ಬೇರ ಸರ್ ಎಂಕಲು ಸಾಧಾರಣ ಒಂಜಿ 30 ವರ್ಷದ ಎಂಕಲು ಮಲ್ತೊಂದುಲ್ಲ ಐಟ್ ಒಂಜಿ 4 ಜನ ಒಂಜಿ ಅಂಗವಿಕಲರ್ಲ ಉಳ್ಳೇರು ಮೂರು ಮಾರ್ಕೆಟ್ ಅಂಗವಿಕಲರು ಇದ ಸದ್ಯದ ಪರಿಸ್ಥಿತಿ ಎಂಕಲ ಪರಿಸ್ಥಿತಿ ಎಂಕಲು ಬಾರಿ ಇಷ್ಟ ಬಾರಿ ಒಂಜಿ ಸಾಲಡುಲ್ಲ ಎಂಕಲ್ನ ಜೋಕ್ಲೇರು ಕಲ್ಪವರ ಎಂಕಲು ಈದ್ ಮುಟ್ಟ ಎಂಕಲ್ನ ಜೋಕುಲು ಪೂರ ಐಟೆ ಕಲ್ತೊಂದಿದ್ದೇರು ಐಟ್ ಎಂಕಲು ಲೋನ್ ಪೂರ ದೆತ್ತದು ಒಂಜಿ 2-3 ಲಕ್ಷ ಲೋನ್ ಎಂಕಲು ಎಂಜನೆ ಮಲ್ತದು ಎಂಕಲು ಉಲ್ಲ ಬಾರಿ ಪರಿಸ್ಥಿತಿ ಒಂಜಿ ತೀರ ಅನ್ಕೊಂಡು ಸಾಧಾರಣ ಒಂಜಿ 80 ಜನತ್ತ ಒಂಜಿ ಪರಿಸ್ಥಿತಿ ಮೂಲು ಮಾರ್ಕೆಟ್ ಬಾರಿ ಒಂಜಿ ತೀರಾಯಿನ ಒಂಜಿ ಅದಗೆಟ್ಟದ ಪಣೊಲಿ ಪಂಡ ಮಾರ್ಕೆಟ್ ಹೊಸತ್ತಾವಡು ಪಂಪನ ಇರು ಐಕ ಪ್ರಾಬ್ಲಮ್. ಹಲೋ ಅತ್ತ ದಾಯಗ ಪ್ರಾಬ್ಲಮ್ ಆವೊಂದುಂಡು ಅಂಚಾಂಡ ಸರ್ ನಮ್ಮ ಒಂಜಿ ಎಲ್ಲಿಯ ಬೇರ ಎಂಕಲ್ನ ಒಂಜಿ ಟೇಬಲ್ ತೀದು ಮಲ್ಪಿನ ಅಂಚಿನ ಬೇರ ಎಂಕಲ್ನ ಅಂಚಾದ ಎಂಕಲು ಬಾರಿ ಒಂಜಿ ಎಂಕಲು ಒಂಜಿ ಸಾಧಾರಣ ಎಣ್ಣ ಮಟ್ಟಿದು ಎಣ್ಣ ಬಣ್ಣೋಡ ಯಾನೊಂಜಿ 3 ಲಕ್ಷ ಸಾಲಡುಲ್ಲೆ ಸರ್ 3 ಲಕ್ಷದ ಸಾಲಡುಲ್ಲೆ ಹೊಸ ಮಾರ್ಕೆಟ್ ಅಂಡ್ ಎಡ್ಡೆ ಅತ್ತ ಅಂಚಾತ ಅಂದು ಎಂಕ್ಲೆ ಮಾರ್ಕೆಟ್ ಆವಡೊಂದು ಬಾರಿ ಒಂಜಿ ಇಂಟ್ರೆಸ್ಟ್ ಉಂಡು ಸರ್ ಆಂಡಲ್ ಎಂಕ್ಲೆಗ್ ತೀರ ತಿಕ್ಕುಂಡ ಇದ್ದ ಅಂದು ಬಂದು ಎಂಕಲೊಂಜಿ ಬೇಜಾರಡು ಉಲ್ಲ ಎಂಕಲ ದುಂಬುದ ಸಾದಿ ಎಂಚಿನ ಬಂದ್ರ ಐಕ್ ಬೋಡದ ಎಂಕಲ ಶಾಸಕರ್ಲ ಹೆಚ್ಚಿನ ಶಾಸಕರ್ಲ ಜನಪ್ರಿಯ ಶಾಸಕರು ಅಭಯಚಂದ್ರ ಜೈನ್ ಅಂಚನೆ ಮುನ್ಸಿಪಾಲಿಟಿ ದಾಖಲು ಊರ್ಲ ಸೇರಿದ ಎಂಕ್ಲೆಗ್ ಒಂಜಿ ಸರಿಯಾಯಿನ ಒಂಜಿ ಇಂದು ಹೊರಡು ಎಂಕಲು ಕೇಳೊಂದುಲ್ಲ ಸರ್. ಓಕೆ ಸೊಲ್ಮೇಲ್ ಈಗ ಪ್ರಶ್ನೆ ಇರೋದು ಬಹುಶಃ DC ಅವರು ಮಾಡಿದ್ದೇ ಪ್ರಾರಂಭದಲ್ಲಿ ತಪ್ಪು ಅಂತ ಅಲ್ಲ, DC ಅವರು ಮಾಡ್ಲಿಕ್ಕೆ ಆಗುದಿಲ್ಲ. ಈ ಕಾನೂನು ಪ್ರಕ್ರಿಯೆಯನ್ನು DC ಅವರು ಮಾಡ್ಲಿಕ್ಕೆ ಆಗುದಿಲ್ಲ. ಆ ಟೈಮಲ್ಲಿ ಏನೋ ಹೋರಾಟ ಅಥವಾ ನೀವು ಅಲ್ಲ, ಏನಂತ ಹೇಳಿದ್ರೆ ಇಲ್ಲಿ ಸಾರ್ವಜನಿಕ ಮೈದಾನ ಅಂತ ಹೇಳುವಂಥದ್ದು ವಾಣಿಜ್ಯ ಉದ್ದೇಶಕ್ಕೆ ಬಳಸುವಾಗ ಮಾತ್ರ ನಮಗೆ ಗೊತ್ತಾದದ್ದು ಅಂತ ಹೇಳಿ, ಆ ನಂತರ ನಾವು ಡಾಕ್ಯುಮೆಂಟ್ ಎಲ್ಲ ತೆಗಿಲಿಕ್ಕೆ ಹೋಗುವಾಗ ಅದರಲ್ಲಿ ಅದು ಡಿಫೆನ್ಸ್ ಲ್ಯಾಂಡ್ ಅಂತ ಹೇಳಿ ಗೊತ್ತಾಯ್ತು. ಡಿಫೆನ್ಸ್ ಲ್ಯಾಂಡ್ ಅಂತ ಹೇಳಿ ಗೊತ್ತಾದಾಗ ಅದನ್ನು ಮಾನ್ಯ DC ಅವರು ಇಲ್ಲೀಗಲ್ ಆಗಿ ಯುವಜನ ಇಲಾಖೆಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಯಾವುದೇ ಒಂದು ಡಿಫೆನ್ಸ್ ಲ್ಯಾಂಡನ್ನು ಇಲ್ಲೀಗಲ್ ಆಗಿ DC ಅವರು ಟ್ರಾನ್ಸ್ಫರ್ ಮಾಡಿದ್ದನ್ನು ತಹಶೀಲ್ದಾರ್ RTC ಮುಖಾಂತರ ಮಾಡಿದ್ದಾರೆ. ಈಗ ಯುವಜನ ಇಲಾಖೆಯವರು ಕೂಡ ಇಲ್ಲಿ ಟೆಂಪರರಿ ಇದನ್ನು ಕಟ್ಟಬಹುದು ಅಂತ ಹೇಳಿ ಕೊಟ್ಟಿದ್ದಾರೆ. ನೀವು ಚಿತ್ರದಲ್ಲಿ ಕಾಣಬಹುದು, ಈಗ ನೀವು ತೋರಿಸ್ತಿದ್ದೀರಿ, ಅಲ್ಲಿ ಕಾಣುವಂಥದ್ದು ಟೆಂಪರರಿಯ ಶಾಶ್ವತವಾದಂಥ ಬಿಲ್ಡಿಂಗ್ ಅನ್ನು ಕಟ್ತಿದ್ದಾರೆ. ಹಾಗಾದ್ರೆ ಯುವಜನ ಕ್ರೀಡಾ ಇಲಾಖೆಯವರಿಗೆ ತಮ್ಮ ಗ್ರೌಂಡ್ ಅಲ್ಲಿ ಕ್ರೀಡೆಕ್ಕಿಂತ ಈ ಬಿಲ್ಡಿಂಗ್ ಆಗೋದು ಮುಖ್ಯ ಅಂತ ಪ್ರೂವ್ ಆಯಿತು ಅಂತ ಹೇಳ್ಬೇಕು. ಯುವಜನ ಇಲಾಖೆಯವರಿಗೆ ಈಗ ಈ ಏನು ಪರ್ಮನೆಂಟ್ ಆಗಿ ಕಟ್ತಿದ್ದಾರೆ, ಏನು ಶಾಶ್ವತ ಬಿಲ್ಡಿಂಗ್ ಅನ್ನು ಕಟ್ತಿದ್ದಾರೆ ಅಂತ ಹೇಳಿ ಗಮನಕ್ಕೆ ನಾವು ತಂದಾಗ ತಕ್ಷಣವೇ ಅವರು DC ಅವರಿಗೆ ಒಂದು ಮನವರಿಕೆ ಮಾಡಿ, ಅವರಿಗೂ ಇಷ್ಟ ಇಲ್ಲ ತಕ್ಷಣ ಅವರಿಗೆ ಗೊತ್ತಾಯ್ತು, ಅವರಿಗೆ ಗೊತ್ತಾಯ್ತು ಏನು ಇಲ್ಲಿ ಶಾಶ್ವತವಾದಂಥ ಬಿಲ್ಡಿಂಗ್ ಅನ್ನು ಕಟ್ತಿದ್ದಾರೆ, ನಾವು ಟೆಂಪರರಿ ಅವರಿಗೆ ಕಟ್ಟಲಿಕ್ಕೆ ಕೊಟ್ಟದ್ದು, ಇಲ್ಲಿ ಶಾಶ್ವತವಾದಂಥ ಬಿಲ್ಡಿಂಗ್ ಕಟ್ತಿದ್ದಾರೆ ಅಂತ ತಕ್ಷಣವೇ ಅವರು DC ಅವರಿಗೆ ಒಂದು ಇದು ಮಾಡಿದ್ದಾರೆ, ಲೆಟರ್ ಮಾಡಿದ್ದಾರೆ. DC ಅವರು ಆ ಇದ್ದಂಥ ಸಭೆಯಲ್ಲಿದ್ದಂಥ ಮುಖ್ಯ ಅಧಿಕಾರಿಗಳಿಗೆ ಅಥವಾ ಅಲ್ಲಿದ್ದಂಥ ಅಧಿಕಾರಿಗಳಿಗೆ, ಯಾವುದು ಮುನ್ಸಿಪಾಲಿಟಿ ಮೂಡಿಬಿದ್ರೆ ಅಂತ ಇದ್ದ ಆ ಸಭೆಯಲ್ಲಿದ್ದಂಥ ಅಧಿಕಾರಿಗೆ ಮೌಖಿಕವಾಗಿ ಸೂಚಿಸಿದ್ದಾರೆ, ನೀವು ಯಾವುದೇ ಬಿಲ್ಡಿಂಗ್ ಅನ್ನು ಅಲ್ಲಿ ಮಾಡಬಾರ್ದು ಅಂತ ಹೇಳಿ, ಮುಂದುವರಿಸಬಾರ್ದು, ಆ ಕಟ್ಟಡವನ್ನು ಮುಂದುವರಿಸಬಾರ್ದು ಅಂತ ಹೇಳಿ. ಆದರೆ ಮೂಡಿಬಿದ್ರೆ ಮುನ್ಸಿಪಾಲಿಟಿಯವರಿಗೆ ಯಾವುದೇ ಕಾನೂನಿನ ಮೌಲ್ಯ ಗೊತ್ತಿಲ್ಲ, ಅವರು ಯಾವುದೇ ಕಾನೂನನ್ನು ಪರಿಪಾಲನೆ ಮಾಡುತ್ತಿಲ್ಲ. ಮೂಡಿಬಿದ್ರೆಯಲ್ಲಿ ಈಗ ಏನಾಗಿದೆ ಅಂತ ಹೇಳಿದ್ರೆ ಕಾನೂನಿನ ಪರಿಪಾಲನೆ ಮಾಡುವಂಥ ಪುರಸಭೆಯಲ್ಲಿ ಇಲ್ಲ, ಅವರು ಏನು ಮಾಡ್ತಾರೆ ಅದೇ ಆಗ್ತಾ ಉಂಟು ಆದರೆ DC ಅವರು ತಿಳಿಸಿದ ನಂತರ ಕೂಡ ಕಟ್ಟಡ ಕಾಮಗಾರಿಯನ್ನು ಮುಂದುವರಿಸಿದ್ದಾರೆ. ಕೊನೆಯದಾಗಿ ನಾವು ಹೈಕೋರ್ಟಿಗೆ ಹೋದವು. ಹಾಗಾದ್ರೆ ನೀವು ಪುರಸಭಾ ಅಧ್ಯಕ್ಷರನ್ನು ಮೀಟ್ ಆಗಿ ಹೇಳಿದ್ರ? ಹಲವು ಬಾರಿ ಈ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಅವರ ಪ್ರತಿಕ್ರಿಯೆ ಮೊದಲಿನ ಬಾರಿ ಹೋದಾಗ ಇದರ ಬಗ್ಗೆ ಏನು ಪ್ರತಿಕ್ರಿಯೆ ಇರಲಿಲ್ಲ. ಅವರು ಆದಷ್ಟು ನಮ್ಮ ಶಾಸಕರಿಗೆ ಹೆದರಿ ಕೆಲಸ ಮಾಡುವ ರೀತಿಯಲ್ಲಿತ್ತು. ಈ ಸ್ಟೇ ಬಂದ ನಂತರ 1 ವಾರ
ಏನು ಅಲ್ಲಿ ಕೆಲಸಗಳ ಪ್ರಕ್ರಿಯೆ ಏನು ಬಹಳಷ್ಟು ವೇಗದಲ್ಲಿ ನಡೆಯಿತು. ಆ ಸಂದರ್ಭದಲ್ಲಿ ನಾವು ನಮ್ಮ ಮಿತ್ರರೆಲ್ಲ ಸೇರಿಕೊಂಡು ಆ ಪ್ರದೇಶಕ್ಕೆ ಹೋದಾಗ DC ಅವರು ಬರಲಿಲ್ಲ, ಅಲ್ಲಿ ಪೊಲೀಸ್ನವರೇ ಬಂದು ಯಾವುದೇ ಒಂದು ಸ್ಟೇ ಪ್ರಕ್ರಿಯೆಗೆ ಮುಂದಾಗಲಿಲ್ಲ. ಆನಂತರ ಹಲವಾರು ಪ್ರಯತ್ನಗಳು ಮಾಡಿದ ನಂತರ ಕಂಟೆಂಪ್ಟ್ ಆಫ್ ಇದರ ಪ್ರಕ್ರಿಯೆಯನ್ನು ಅವರಿಗೆ ತಿಳಿಸಿದ ನಂತರ ಅವರು ಬಂದರು. ಕಾಮಗಾರಿ ಅಲ್ಲಿಗೆ ನಿಂತು. ನಿಮ್ಮ ಪ್ರಕಾರ ಜಿಲ್ಲಾಧಿಕಾರಿಗಳಿಗೆ ಕೂಡ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಂತ ಕಾಣಿಸ್ತಾ ಇತ್ತ? ಅವರು ಮನಸ್ಸು ಮಾಡಿದ್ರೆ ಏನಾದ್ರೂ ಮಾಡಬಹುದಿತ್ತು, ಅವ್ರು ಮಾಡಿಲ್ಲ ಅಂತ. ಯಾವುದೋ ಒಂದು ಕಾಣದ ಕೈ ಇದ್ರ ಹಿಂದೆ ಕೆಲಸ ಮಾಡ್ತಿದೆ, ಕಾಣದ ಕೈ ಕೆಲಸ ಮಾಡ್ತಿದೆ. ಆ ಕಾಣದ ಕೈ ಯಾಕೆ ಈ ಕೆಲಸವನ್ನು ಮಾಡ್ತಿದೆ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ಯಾಕೆ ಅಂತ ಹೇಳಿದರೆ ಒಂದು ಉದ್ದೇಶ ಏನೋ ಒಂದು ನೀವು ಹೇಳಿದಾಗೆ ಭ್ರಷ್ಟಾಚಾರ ಇರ್ಬೋದು. ಆ ಕಾಣದ ಕೈ ಭ್ರಷ್ಟಾಚಾರದ ಕೆಲಸವನ್ನು ಮಾಡ್ತಿದೆ. ಇಲ್ಲದಿದ್ದ ಪಕ್ಷದಲ್ಲಿ ಯಾವುದೇ ಒಂದು ಅನುಮತಿಯನ್ನು ಪಡೆದುಕೊಳ್ಳದೆ, ಎರಡು ಇಲಾಖೆಗಳಿಂದ ಅನುಮತಿಯನ್ನು ಪಡೆದಲ್ಲಿ ತುರಾತುರಿಯಲ್ಲಿ ಇಲ್ಲಿ ಇಷ್ಟು ಬೇಗ ಕಾಮಗಾರಿಯನ್ನು 10 ದಿನದಲ್ಲಿ ಮಾಡಿರುವಂಥ ಕಾಮಗಾರಿ ಅದು. ಒಳ್ಳೆ ಮಾರ್ಕೆಟ್ ಆಗಬೇಕು ಅಂತ ಮನಸ್ಸು ಇದ್ದಿರ್ಬೋದು, ಒಂದು ಸೌಲಭ್ಯ ಇರುವಂಥ ಒಳ್ಳೆ ಮಾರ್ಕೆಟ್ ತಾತ್ಕಾಲಿಕ ಎಲ್ಲ ಕಟ್ಟಲೇಬೇಕು. ಆದ್ದರಿಂದ ಅದನ್ನು ಭ್ರಷ್ಟಾಚಾರ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ? ನಾನು ಮಾರುಕಟ್ಟೆಗೆ ನಿರ್ಮಾಣಕ್ಕೆ ನಾವು ವಿರೋಧ ಇಲ್ಲ. ಒಂದು ಮಾರುಕಟ್ಟೆ ಟೆಂಡರ್ ಅನ್ನು ಅವರು ಯಾವುದೇ ಒಂದು ಕಾಮಗಾರಿಯನ್ನು ಮಾಡಬೇಕಾದ್ರೆ ಸಂಬಂಧಪಟ್ಟ ಇಲಾಖೆಯಿಂದ ಅನುಮತಿಯನ್ನು ಪಡಿಬೇಕಾದದ್ದು ಕರ್ತವ್ಯ. ಯಾರ್ದು? ಅಧಿಕಾರಿಯವರು. ನಾನು ಮುನ್ಸಿಪಾಲಿಟಿ ಅವರಿಗೆ ಹೇಳುವಂಥದ್ದು. ಮುನ್ಸಿಪಾಲಿಟಿ ಅಧಿಕಾರಿ ಅವರು ಏನು ಮಾಡಬೇಕು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ದು ಇಲಾಖೆಯಿಂದ ಅನುಮತಿಯನ್ನು ಪಡಿಬೇಕನ್ನುವಂಥದ್ದು ಅವರು ಗೊತ್ತು ಮಾಡಿರ್ಬೇಕು. ಫಾರ್ ಎಕ್ಸಾಂಪಲ್, ಈಗ ನಾವು ಪುರಾತತ್ವ ಇಲಾಖೆಯಿಂದ ಇವರು NOC ಅನ್ನು ಪಡ್ಕೊಂಡಿದ್ದಾರೆ. ನ್ಯಾಷನಲ್ ಹೈವೇ ಪಕ್ಕದಲ್ಲಿ ಪಾಸ್ ಆಗ್ತದೆ, ಅದರಿಂದ NOC ಅನ್ನು ಪಡ್ಕೊಂಡಿದ್ದಾರೆ. ಕೇಳಿದ ಕೂಡ ಕೊಡ್ತಾರೆ, ನಮಗೆ ಬೇಡ, ಅದೆಲ್ಲ ಬೇಡ ಅಂತ ಹೇಳ್ತಾರೆ. ಇವರಿಗೆ ಯಾವ ಕಾನೂನಲ್ಲಿ ಬೇಡ ಅಂತ ಹೇಳಿತ್ತು? ಆಯ್ತು, ಬೇಡ ಅಂತಲೇ ಇಟ್ಕೊಳ್ಳು, ಅವರಿಗೆ ಬೇಡ ಅಂತ ಇಟ್ಕೊಳ್ಳೋ. ಒಂದು ಇಲಾಖೆಗೆ ಪತ್ರ ಬರೆದು ಇದು ಅನುಮತಿ ಅಗತ್ಯ ಇಲ್ಲ ಅಂತ ಏನಾದರೂ ಇಟ್ಕೊಂಡಿದ್ದಾರಾ? ಇಟ್ಕೊಳ್ಳಿಲ್ಲ. ಒಂದು ವೇಳೆ ಈಗೇನು ಮಾರುಕಟ್ಟೆಯವರನ್ನು ಈ ಸರೋಜ ಮೈದಾನಕ್ಕೆ ಶಿಫ್ಟ್ ಮಾಡಿದ ಸಂದರ್ಭದಲ್ಲಿ ಒಂದು ವೇಳೆ ಆ ಕಾಮಗಾರಿಗೆ ಪುರಾತತ್ವ ಇಲಾಖೆ ಮತ್ತು ನ್ಯಾಷನಲ್ ಹೈವೇಯಿಂದ NOC ಸಿಗದಿದ್ದರೆ ಏನಾಗ್ತದೆ? ಮುಂದೆ ಕಾಮಗಾರಿ ನಿಲ್ತದೆ. ಆಗ ಮೂಡಿಬಿದ್ರೆಯಲ್ಲಿ ಮಾರ್ಕೆಟು ಇಲ್ಲ, ಮೈದಾನವೂ ಇಲ್ಲ ಆಗ್ತದೆ. ಹಾಗಾದರೆ ಈಗ ಪ್ರೆಸೆಂಟ್ ಏನು ಡೆಮಾಲಿಷ್ ಮಾಡಲಿಕ್ಕೆ ಹೋಗಲಿಲ್ಲ ಅವರು? ಇಲ್ಲ. ಓಕೆ. ಅಲ್ಲ, ಒಂದು ನಾನು ಹೇಳ್ತೇನೆ, ಒಂದು ಇಲ್ಲಿ ನೋಡಿ, ಮಾರುಕಟ್ಟೆಯಲ್ಲಿ ಸುಮಾರು ಜನ ಇದ್ದಾರೆ, ಯಾರು ವ್ಯಾಪಾರಸ್ಥರು ಇದ್ದಾರೆ. ಅವರನ್ನೇನಾದರೂ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರಾ? ನೀವು ಸರೋಜ ಮೈದಾನಕ್ಕೆ ಬರ್ತೀರಾ ಅಂತ ಹೇಳಿ ತೆಗೆದುಕೊಳ್ಳಿಲ್ಲ. ಏನಾದರೂ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಿಗೇನು ಅಂಗಡಿ ಕೊಡ್ತೇನೆ ಅಂತ ಹೇಳಿ ಏನಾದರೂ ನಿರ್ಣಯ ಮಾಡಿದಾರಾ? ಅದನ್ನು ಕೂಡ ಮಾಡಲಿಲ್ಲ. ಏಕಾಏಕಿಯಾಗಿ ಮಾರುಕಟ್ಟೆಯನ್ನು ಸರೋಜ ಮೈದಾನಕ್ಕೆ ಶಿಫ್ಟ್ ಮಾಡ್ತೇನೆ ಅಂತ ಹೇಳ್ತಾರೆ. ಈ ಬಗ್ಗೆ ವೀಕ್ಷಕರ ಅಭಿಪ್ರಾಯವನ್ನು ಸ್ವೀಕರಿಸೋಣ. ನಮಸ್ಕಾರ. ಹಿರಿಯ ನಾಗರಿಕರ ಏಡ ಪಾತಿರ್ನಲ ಪನೊಂದುಲ್ಲೇರು ಮೆದ್ರದೊಂಜಿ ಮುಂಕುನೆ ತುಂಡು ಮಲ್ತೇರು ಪನೊಂದುಲ್ಲೇರು ಒಂದು ದಾಯಗೋಸ್ಕರ ಇಂಜೆ ಮಲ್ತೇರು ಮಂದಿ ಎಂಗ್ಲೆಗೆ ಅರ್ಥ ಹೊಂದಿಜ್ಜಿ ಭಾರಿ ಜನಕ್ಕಲೆಗೆ ಈ ವಿಷಯ ಭಾರಿ ಬೇಜಾರುಂಡು ಒಂದು ನೇರವಾದ ಪಂಡೆ ಯಾರು ಟಿವಿದಾಗ್ಲಿಲ್ಲ ಪನೊಂದುಲ್ಲೆ ಉದಯಕ್ಕೆ ದಾದಂಡ್ಲ ಕರೆಕ್ಟ್ ಅನ್ನ ಸಜೆಷನ್ ಬೋರ್ಡು ಈ ಮುಲ್ತ ಜನಕ್ಕಲೆಗೆ ಮೂಡು ಬೆದ್ರಿದ ಜನಕ್ಕಲೆಗೆ ಸರಿಯಾದ ಒಂಜಿ ನ್ಯಾಯ ಸಿಕ್ಕೋಡು ಹಿರಿಯ ನಾಗರಿಕರ ಪೂರೆಯನ್ನೆಲ್ಲ ಭಾರಿ ನೊಂದುದುಲ್ಲೇರು ಅಂತ ವಿಷಯ ಹೇಳು ಪಂಡ ನಿಕ್ಲೆಗ ಬಯ್ಯ ವಾಕಿಂಗ್ ಪರ ಬಂಗ ಒಂದುಂಡು ಪಂಡ ಅಂದೆ ಅಂಚನ ಮಾರ್ಕೆಟ್ ಬೋರ್ಡ ಬಡ್ಚ ಮಾರ್ಕೆಟ್ ಬೋರ್ಡ್ ಆಂಡ ಎಂಕ್ಲೆಗ ಮೂಡು ಬೆದ್ದೆದ ಅಂಚಿತ್ತನ ಒಂಜಿ ಮೈದಾನ ಪಂಡ ಮೂಡು ಬೆದ್ದೆದ ಒಂಜಿ ಮೋನೆ ಇತ್ತಲೆಕ ಮೋನೆಗೆ ಒಂಜಿ ಮೂಗು ದಾಂತ್ಲೆಕ ಮೂಗುನ ಕಟ್ಟ ಮಲ್ತ ಪಾಡ್ದೇರು ಅಂಚಿನ ಪುರ ಅವರೇ ಬಲ್ಲಿ ಮಾರ್ಕೆಟ್ ಬೇತೆ ಆವಡೆ ಆಂಡ ಮಾತ್ರ ಮೂಡು ಬೆದ್ರಿನ ಮೋನೆದ ಮೂಗುನ ಕಟ್ ಮಲ್ಪರ ಮಾತ್ರ ಬಲ್ಲಿ ಬಂದ ಎಂಕಲ ಒಂಜಿ ವಿನಂತಿ ಉಂಟು ಎಂಕಲ ವಿಷಯ ಮಾರ್ಕೆಟ್ ಒಂಜಿ ನೆಟ್ಟವೈನ ಬೋರ್ಡೆ ಎಂಕಲ ಐಕ್ಯ ವಿರೋಧ ಆತ್ ಆಂಡ ಮೂಡು ಬೆದ್ದದ ಮಾರ್ಕೆಟ್ ನ ಕೊನದು ಮೈದಾನದ ಮೂಗು ತುಂಡು ಮಲ್ಪನ ಸರಿಯತ್ ಜನಕ್ಕಲೆ ಪೂರಾ ಪ್ರತಿ ಒಂಜಿ ನಾಗರಿಕೆ ಎಲ್ಲ ಹಿರಿಯ ನಾಗರಿಕೆ ವಿಷಯ ಬಾರಿ ಬೇಜಾಡುಲ್ಲೇರು ಒಂಜೆ ಐನೇ ಒಂಜೆ ಹೈಲೈಟ್ ಬಂದ ಹಿರಿಯ ನಾಗರಿಕೆ ಇರ್ಬೋದಲ್ಲ ಕುಲುದೊಂಜಿ ಗಾಡಿ ತೆತ್ತುನ ಟೈಮ್ ಒಂಜಿ ಈತ ಜನಕ್ಕುಲ ಒಂದ್ ಮಲ್ಪ ಅಂಚಿನೇನು ಆ ಮೋನೆದ ಮೂಗುನ್ ತುಂಡು ಮಲ್ತೊಂದಲ್ಲ ಸರಿಯತ್ ಬಂದ ಒಂಜೆ ಎಂಕ್ಲ ಒಂಜೆ ಪ್ರಶ್ನೆ ಆತೆ ಹೌದು ಸೊಲ್ಮೇಲೆ ಸರ್. ಓಕೆ ಅಮರ ಹಾಗಾದ್ರೆ ಎಲ್ಲಿ ತಾತ್ಕಾಲಿಕ ಅಂತ ಒಂದು ಕಟ್ಟಲೇಬೇಕಿತ್ತು, ಎಲ್ಲಿಯಾದ್ರೂ ಶಿಫ್ಟ್ ಮಾಡ್ಬೇಕಂದ್ರೆ ತಾತ್ಕಾಲಿಕ ಆಗ್ಬೇಕಿತ್ತು, ಬೇರೆ ಆಪ್ಷನ್ ಇರ್ಲಿಲ್ವಾ ಅಥವಾ ಇದ್ರ ಮೇಲೆ ಕಣ್ಣು ಹೋಯ್ತಾ? ಅನೇಕ ಪ್ರದೇಶಗಳಿವೆ ಮೂಡುಬಿದ್ರಲ್ಲಿ. ಇಲ್ಲಿ ಏನು DC ಇದು ಕ್ರೀಡೆ ಇಲಾಖೆಯಿಂದ ಏನು ಲೆಟರ್ ಬಂದಿತ್ತು, ಅದು ಯೂಸ್ಲೆಸ್ ಜಾಗ, ಯಾವುದಕ್ಕೂ ಉಪಯೋಗ ಆಗದಂತ ಜಾಗದಲ್ಲಿ ನಿರ್ಮಾಣ ಆಗ್ಬೇಕಿತ್ತು. ಈ ತಾತ್ಕಾಲಿಕ ಇದು ಯಾವುದಕ್ಕೆ ಉಪಯೋಗ ಆಗುವಂತ ಜಾಗವ? ಇದು ಹಲವಾರು ವಿಷಯದಲ್ಲಿ ಉಪಯೋಗ ಆಗುವಂತ ಜಾಗ.
ಮೂಡಬಿದ್ರೆಯ ನಾಡ ಕಚೇರಿಯ ಬಳಿ ಒಂದು ಟೂರಿಸಮಿಗೆ ಸಂಬಂಧಪಟ್ಟ ಒಂದು ಐಬಿ ಇದೆ. ಅದು 10-15 ವರ್ಷಗಳಿಂದ ಬೂತ್ ಬಂಗ್ಲೆ ಥರ ಇದೆ. ಯಾವುದು ಕಾಮಗಾರಿಗಳೆಲ್ಲ ಆಗಲಿಲ್ಲ. ಅಂಥ ಪ್ರದೇಶಗಳನ್ನು ಯಾಕೆ ಇವರು ಉಪಯೋಗ ಮಾಡಬಾರ್ದೆಂದು ನನ್ನ ವೈಯಕ್ತಿಕ ಅಭಿಪ್ರಾಯ. ಎಸ್. ಸೊ ಇಲ್ಲಿ ಪ್ರಶ್ನೆ ಇರೋದು, ಇಲ್ಲಿ 2 ವಿಷಯಗಳಿದೆ. ಒಂದು, ಸ್ವರಾಜ್ ಮೈದಾನದಲ್ಲಿ ತಾತ್ಕಾಲಿಕ ಮಾರುಕಟ್ಟೆ ಹೆಸರಲ್ಲಿ ಆಗಿರುವಂಥ ಈ ಒಂದು ಮಳಿಗೆಗಳಿಂದ ಹಿರಿಯ ನಾಗರಿಕರಿಗೆ ಅಥವಾ ಏನು ಬೇರೆ ಸಾಂಸ್ಕೃತಿಕ ಪ್ರೇಮಿಗಳಿಗೆ, ಕ್ರೀಡಾ ಪ್ರೇಮಿಗಳಿಗೆ ತೊಂದರೆ ಆಗ್ತಾ ಇದೆ. ಅದನ್ನು ತಪ್ಪಿಸಬೇಕಾದ್ರೆ ಏನು ಮಾಡಬಹುದಿತ್ತು ಅಂತ ಇನ್ನೊಂದು. ಎರಡನೇದಾಗಿ, ಹೊಸ ಮಾರುಕಟ್ಟೆ ಬೇಕು, ಆದರೆ ಅದು ಪುರಾತತ್ವ ಇಲಾಖೆಗೆ ಒಳಪಟ್ಟಿರುವಂಥ ಸ್ವತ್ತಿನ ಸನಿಹದಲ್ಲಿ ಬೃಹದಾಕಾರವಾಗಿ ಬೆಳೆದು ಬಂದರೆ, ಒಂದು ವೇಳೆ ಫ್ಯೂಚರಲ್ಲಿ ಅಥವಾ ಅದು ಕಟ್ತಾ ಇರುವಾಗಲೇ ಯಾರಾದರೂ ಒಬ್ಜೆಕ್ಷನ್ ತಂದರೆ, ಆಗ ಅದು ಸ್ಟಾಪ್ ಆದರೆ ಮುಂದಿನ ಪರಿಹಾರ ಏನು? ಯಕ್ಷ ಪ್ರಶ್ನೆಗೆ ಉಳಿಬೋದಲ್ಲ ಪ್ರಶ್ನೆಗಳು ಅಂತ ಹೇಳ್ತಾ ಆ ಬಗ್ಗೆ ಚರ್ಚೆ ಮಾಡ್ತೀವಿ ಜನಧ್ವನಿಯಲ್ಲಿ ಮುಂದಿನ ಒಂದು ವಿರಾಮದ ಬಳಿಕ. ಒಂದು ಸಾಕಷ್ಟು ವಿಷಯಗಳಿವೆ, ನಿಮ್ಮ ಅಭಿಪ್ರಾಯத்தை ನೀವು ಹಂಚಿಕೊಳ್ಬಹುದು. ಇವತ್ತು ನಾವು ಬಹಳ ಪ್ರಮುಖವಾಗಿರುವಂಥ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ. ನಿಮ್ಮ ಟಿ ವಿ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು, ಸ್ವರಾಜ್ ಮೈದಾನದಲ್ಲಿ ಏನು ತಾತ್ಕಾಲಿಕ ಮಾರುಕಟ್ಟೆ ಎನ್ನುವಂಥ ಹೆಸರಿನಲ್ಲಿ ಮಳಿಗೆಗಳ ನಿರ್ಮಾಣ ಆಗ್ತಾ ಇದೆ. ಮಳಿಗೆಗಳು ಯಾಕೆ ಕಟ್ಟಲ್ಪಡ್ತಾ ಇದೆ ಅಂದರೆ ನಿಮಗೆ ಆಗ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ. ಒಂದು ಮೂಡುಬಿದಿರೆಗೆ ಒಂದು ಸುಸಜ್ಜಿತ ಮಾರುಕಟ್ಟೆ ಬೇಕು ಅಂತೇಳಿ ಅಲ್ಲಿರುವಂಥ ಮಳಿಗೆಗಳನ್ನು ಸದ್ಯಕ್ಕೆ ಇಲ್ಲಿ ಶಿಫ್ಟ್ ಮಾಡಿ ನಂತರ ಅಲ್ಲನ್ನು ಕಟ್ಟುವುದು ಅಂತ. ಆದರೆ ಇಲ್ಲಿ 2 ಪ್ರಾಬ್ಲಮ್ ಇದೆ. ಆ 2 ಪ್ರಾಬ್ಲಮ್ಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಒಂದು, ಆ ಹೊಸ ಮಾರುಕಟ್ಟೆ ಏನು ಆಗ್ತಾ ಇದೆ ಅದರ ಹತ್ತಿರದಲ್ಲಿ 200 ಮೀಟರ್ ಅಂತರದಲ್ಲಿ ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟಂತಹ ಕೆಲವು ಪ್ರಮುಖ ಸ್ವತ್ತುಗಳು ಇರುವುದರಿಂದ ಏನೂ ಮಾಡಿದರೂ ಕೂಡ ಅದಕ್ಕೆ ಏನೋ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆ ಬಗ್ಗೆ ಬರ್ತೇವೆ. ವೀಕ್ಷಕರ ಒಂದು ಅಭಿಪ್ರಾಯವನ್ನು ಸ್ವೀಕರಿಸಿದ ಬಳಿಕ. ನಮಸ್ಕಾರ. ನಮಸ್ತೆ ಸರ್. ಹೇಳಿ, ಮಾತಾಡಿ. ಹಲೋ, ನಿಮ್ಮ ಧ್ವನಿ ಕೇಳಿಸ್ತಾ ಉಂಟು, ಹೇಳಿ. ಹಲೋ, ಕೇನೊಂದಿದ್ದಿ ಸರ್? ಪಲ್ಲೆ ಕೇನುಂಡು ಪಾತೆ ಸರ್. ಯಾನ್ ಅಶ್ರಫ್ ಮೂಡಿಬಿದ್ರೆ ಮಾರ್ಕೆಟ್ ಪಾತೆ ಸರ್. ಪಲ್ಲೆ ಅಶ್ರಫ್ ಪಲ್ಲೆ ಸರ್, ಎನ್ನ ಪ್ರಶ್ನೆ ಮಿಸ್ಟರ್ ಸುರೇಶ್ ಕೋಟಿ ಅಂತ ಮೇರೆಗೆ 6 ಇಜ್ಜರಣ್ಣ ಪಲ್ಲೆ ಮಲ್ಲ 6 ಬೈಜ್ಜರು ಸರ್. ಈಗ 6 ಬೈಜ್ಜರು 6 ಬರ್ರೆ ಆಪುಜ್ಜಿ ಪಂಡರ್ ಲಾಸ್ಟ್ ಮೂಮೆಂಟ್ ಸರ್ ಮುನ್ಸಿಪಾಲಿಟಿ ಬರುವಾಗ ಏರುಳ್ಳೇರು ಪಲ್ಲೆ ಏರ್ಲ ಬೈಜ್ಜರು ಮುನ್ಸಿಪಾಲಿಟಿ ಪರವಾದ ಮುನ್ಸಿಪಾಲಿಟಿ ಬರುವಾಗ ಏರುಳ್ಳೇರು ಏರ್ಲ ಬೈಜ್ಜರು ಇರ್ ಪನ್ಲೆ ಇರ್ನ ವಿಷಯ ಪನ್ಲೆ ಮುನ್ಸಿಪಾಲಿಟಿ ಯಾನೊಂದು ಪ್ರಶ್ನೆ ಕೇನೊಂದಿಲ್ಲ ಸರ್. ಕೇನ್ಲೆ ಮುನ್ಸಿಪಾಲಿಟಿ ಒಂಜಿ ಪ್ರಶ್ನೆ ಕೇನೊಂದಿಲ್ಲ ಕೇನ್ಲೆ ಅಕ್ಲ ಮೊರಣಿ ಪೇಪರ್ ಒಂಜಿ ಪ್ಯಾಂಪ್ಲೆಟ್ಸ್ ಮಾಡಿಯರು ದಾದ ಪಂಡ ಮಾರ್ಕೆಟ್ ವ್ಯಾಪಾರಸ್ಥರನ್ನ ಎಂಗ್ಲು ಪಾತ್ರರಲ್ಲ ಇದ್ದ ಅಕ್ಲು ಮಾರ್ಕೆಟ್ ದೆಪ್ಪಣಿಗೆ ಸಮ್ಮತಿ ಸೂಚಿಸಾದರಿಂದ ಅವು ಸಂಪೂರ್ಣ ಸುಳ್ಳು ಮಾಹಿತಿ ಅಕ್ಲು ಜನಕ್ಲಿಗೆ ಕೊಡ್ತಾರೆ ಸರ್. ಅಕ್ಲು ಒವೇ ವಿಷಯ ಇಲ್ಲ ಸತ್ಯವಾದ ಪೇಪರ್ ಕೊರೊಂದಿದ್ದಾರೆ, ಪ್ರತಿಯೊಂದಿಲ್ಲ ಸುಳ್ಳು ಮಾಹಿತಿ ಕೊರೊಂದಿಲ್ಲ. ಅಕ್ಲು ಮಾರ್ಕೆಟ್ ದೆಪ್ಪಣ ವಿಷಯ ಅವನಡು ಇದೇ ಮುಟ್ಟಲ್ಲ ಮಾರ್ಕೆಟ್ ವ್ಯಾಪಾರಸ್ಥರೇ ನಾವಾಡಿ ಇದು ವರ್ಷ 45 ವರ್ಷದ ఒక ಬೇರೆ ಮಲ್ಪನಾಗ್ಲೂ ಉಳ್ಳೇರು ಮುಲ್ಪ ಅಂಗೈವಿಕಲ ವ್ಯಾಪಾರನಾಗ್ಲೂ ಉಳ್ಳೇರು ಅವೇ ಒಂಜಿ ವ್ಯಕ್ತಿನ ಒಂಜಿ ಯೂನಿಯನ್ ಉಂಟು ಮಾರ್ಕೆಟ್ ಒಂದು ಯೂನಿಯನ್ ಉಂಟು. ಯೂನಿಯನ್ ದಾಖಲೆ ಲೆತ್ತು ದಾಖಲೆಗೆ ಮಾತಾಡ್ತಿದ್ದ ಸರ್. ಎಂಗ್ಲು ಖಂಡಿತವಾದ ಮಾರ್ಕೆಟ್ ದೆಪ್ಪನೆಗೆ ಎಂಗ್ಲ ಸಂಪೂರ್ಣ ಬೆಂಬಲ ಉಂಟು. ಎಂಗ್ಲು ಕೊರ್ಪ ಎಂಗ್ಲಿಗೆ ಹೊಸ ಮಾರ್ಕೆಟ್ ಆವಡ್ ಆಪುಜಿನ್ ಬಂದ್ಪುಜ ಆಂಡ ಮಾಪಿನ ಲೆಕ್ಕಡ್ ಆವಡ್ತಾರೆ ಐಕೊಂಡ್ ಪ್ರೊಸೀಜರ್ ಉಂಟು. ಎಂಗ್ಲು ಈ ತೋಟದಾಗ ಮಾರ್ಕೆಟ್ ವ್ಯಾಪಾರ ಮಲ್ತೊಂದುಲ್ಲೇರು ಅಕ್ಲೆ ನಂಜಿ ತೆತ್ತದ ಅಕ್ಲೆ ನಿಕ್ಲೆಗೆ ವಾರಿಸಿದ ಮಾರ್ಕೆಟ್ ಬೋಡು ಮಾರ್ಕೆಟ್ ಆಯ್ಪಕ ಅವ ಎಂಚ ವ್ಯವಸ್ಥೆ ಬೋಡು ಅವೇನ್ ನಡಪಾಣ ಅಕ್ಲಿ ಎಂಚ ಕೊನೋಡ ಮಾರ್ಕೆಟ್ ಅಂಚೆ ಒಂಜಿ ವ್ಯವಸ್ಥೆನ ಅಕ್ಲು ಪಾತ್ರದ ಅಕ್ಲಿಗೆ ಎಂಕಲ ತೆರೆಯೊಂದೊಲಿದ್ದ ಎಂಕಲ್ ಅಕ್ಲು ಒಂಜಿ ಆ ವಿಷಯ ಎಂಚ ಅವೇನ್ ಮಾರ್ಕೆಟ್ ನೆಕ್ಸ್ಟ್ ಹೊಸ ಅಂಗಡಿಯನ್ನ ಎಂಚ ಕೊಡ್ಪೇರು ವಾ ರೇಟೆಡ್ ಕೊಡ್ಪೇರು ಅವ ಆಧಾರದ ಮಿತ್ತು ಕೊಡ್ಪೇರು ಬಂದ ಅಕ್ಲು ಒಂಜಿ ಪನ್ನೊಡಿದ್ದುಂಟು ಸರ್. ಆ ವಿಷಯನ ಅಕ್ಲು ಪನ್ಪುಜೇರು ಒವೇ ವಿವರಣ ಒವೇ ಮಾಹಿತಿ ನಾಗ್ಲು ಸತ್ಯ ಮಾಹಿತಿ ಎಂಗ್ಲೆ ಕೊರ್ರಾಗ್ಲಿ ರೆಡಿ ಇದ್ದೇರು. ಸತ್ಯ ಮಾಹಿತಿ ಮುಚ್ಚಿದ್ದು ಸುಳ್ಳು ಮಾಹಿತಿ ಮಾತ್ರ ಎಂಗ್ಲೆ ಕೊರೊಂದುಲೇರು ಜನಕ್ಲೆ ನಾಗ್ಲು ಸುಳ್ಳು ದಾರಿ ಹಿಡ್ಕೊಂಡು ಬಂದುಲೇರು ಸರ್. ತಪ್ಪು ಬಂದೊಂದಿಲ್ಲ ಎಂಕಲ್ ಮಾರ್ಕೆಟ್ ಆಪಣೆಗೆ ಮಾರ್ಕೆಟ್ ವ್ಯಾಪಾರಸ್ಥರು ಒವೇ ಒಂಜಿ ವ್ಯಾಪಾರಸ್ಥರನ್ನ ವಿರೋಧ ಇಜ್ಜಿ ಆಂಡ ಮಾರ್ಕೆಟ್ ದಾಖಲೆ ದಾದ ಬಂದ್ಪುಣ ಬಂಡ ಮಾರ್ಕೆಟ್ ಆಯ್ಪಕ ಹೊಸ ಮಾರ್ಕೆಟ್ ಆನಾಗ ಒಂಜಿನೇ ದಾದ ಬಂಡ ಮಾರ್ಕೆಟ್ ಸ್ವರಜ ಮೈದಾನ ಕೊನಪುಣ ಏಕೆ ಎಂಕಲ್ನ ಸಂಪೂರ್ಣ ವಿರೋಧ ಉಂಟು. ದಾಯಪಂಡ ಅವು ಬೆದ್ರದ ಒಂಜಿ ಏಕೈಕ ಮೈದಾನ ಅವೇನು ಒರಿಪೋಡು ಪಂಡದು ಸರ್ವ ಮೂಡುಬಿದಿರೆ ನಾಗರಿಕರೆಲ್ಲ ಶ್ರಮಿಸ ಒಂದುಲ್ಲೇರು ಅವು ಪಾತ್ರೆಗಳ ಬೋರ್ಡ್ ಪ್ರತಿಯೊಂದು ವಿಷಯಗಳ ಮೈದಾನ ಬೋರ್ಡು ಐಕೋಸ್ಕರ ಅವೇಂಟ್ ಟೆಂಪರರಿ ಅತ್ತು ತಾತ್ಕಾಲಿಕ ಅತ್ತು ಅವು ಪರ್ಮನೆಂಟ್ ಅತ್ತು ಒವೇ ರೀತಿಯ ಮಾರ್ಕೆಟ್ ಮಲ್ಪನೆ ಇಕ್ಲ ಪ್ರತಿಯೊಂದು ಮೂಡುಬಿದಿರೆ ನಾಗರಿಕರನ್ನ ವಿರೋಧ ಉಂಟೇ ಉಂಟು. ಓಕೆ ಸೊಲ್ಮೇಲಣ್ಣ ಸೊಲ್ಮೇಲೆ ಇಂಥ ಅಭಿಪ್ರಾಯ ತುಂಬ ಜನಗಿರಬಹುದು. ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಪುರಸಭೆ ಈ ರೀತಿ ಮಾಡ್ತಾ ಉಂಟು, ತಾತ್ಕಾಲಿಕ
ಮಳಿಗೆಗಳನ್ನು ಕಟ್ಟಿದೆ ಅಂತೇಳಿ. ನಾವು ಸಾಧ್ಯವಾದರೆ ಪುರಸಭೆಯ ಅಧ್ಯಕ್ಷರು ನಮ್ಮೊಂದಿಗೆ ಸಂಪರ್ಕಕ್ಕೆ ಬಂದರೆ, ನಾವು ಫೋನ್ ಲೈನ್ ಟ್ರೈ ಮಾಡ್ತೇವೆ, ಸಂಪರ್ಕಕ್ಕೆ ಬಂದರೆ ಆ ಪ್ರಶ್ನೆಯನ್ನು ಅವರಿಗೆ ಕೇಳ್ತೇವೆ. ಅದಕ್ಕೆ ಅವರು ಉತ್ತರವನ್ನು ಕೊಟ್ಟರೆ ಅದನ್ನು ಈ ಕಾರ್ಯಕ್ರಮದಲ್ಲಿ ನೀವು ಕೇಳ್ಬೋದು ಅಂತ ಹೇಳ್ತೇವೆ. ಯಾಕಂತ ಹೇಳಿದರೆ ಅವರು ಯಾಕೆ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ ಅಂತೇಳಿ ಅವರೇ ಹೇಳಬೇಕು. ಆದರೂ ಚೇತನ್ ಅವರೇ, ಯಾಕೆ ವಿಶ್ವಾಸ ತೆಗೆದುಕೊಂಡಿರಲಿಕ್ಕಿಲ್ಲ ನಿಮ್ಮ ಅಭಿಪ್ರಾಯದಲ್ಲಿ? ನೋಡಿ, ಮೂಡುಬಿದ್ರೆಯಲ್ಲಿ ಸರೋಜ ಮೈದಾನ ಅಂತ ಹೇಳುವಂಥದ್ದು ಒಂದು ಇತಿಹಾಸದ ಒಂದು ಮೈದಾನ. ಈ ಮೈದಾನದಲ್ಲಿ ಮಾನ್ಯ ಮಾಜಿ ಸಚಿವರಾದಂಥ ಅಮರನಾಥ್ ಶೆಟ್ಟರ ಕಾಲದಲ್ಲಿ ನಾನು ಚಿಕ್ಕದಿರುವಾಗ ಅಲ್ಲಿ ಸಾಮೂಹಿಕ ವಿವಾಹ ಆಗಿದೆ. ಆ ನಂತರದ ದಿನಗಳಲ್ಲಿ ವೀರೇಂದ್ರ ಹೆಗ್ಡೆ, ಸನ್ಮಾನ್ಯ ನಮ್ಮ ಕಾವಂದರಾದಂಥ ವೀರೇಂದ್ರ ಹೆಗ್ಡೆ ಅವರ ಜನ್ಮ ಶತಾಬ್ದಿ ಕೂಡ ಅಲ್ಲಿ ಆಗಿರುವಂಥದ್ದು. ಅದರ ಜೊತೆಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ಕೂಡ ಅಲ್ಲಿ ಆಗಿರುವಂಥದ್ದು. ಅದರ ಜೊತೆಗೆ ಮೂಡುಬಿದ್ರೆಯಲ್ಲಿರುವಂಥ 3 ರಾಜಕೀಯ ಪಕ್ಷದವರಿಗೆ ಅಥವಾ ಯಾವುದೇ ರಾಜಕೀಯ ಪಕ್ಷದವರಿಗೆ ಒಂದು ದೊಡ್ಡ ವೇದಿಕೆ. ಈಗಿನ ಮಾನ್ಯ ಶಾಸಕರು ಆಗಿರ್ಬೋದು, ಅಥವಾ ಜಗದೀಶ್ ಅಧಿಕಾರಿ ಆಗಿರ್ಬೋದು, ಸುದರ್ಶನ್ ಆಗಿರ್ಬೋದು, ಅಥವಾ ಯಾವುದೇ ಪಕ್ಷದ ಮುಖಂಡರಾಗಿರ್ಬೋದು, ಅದೊಂದು ವೇದಿಕೆಯಾಗಿ ಬಳಸಿಕೊಂಡಿದ್ದಾರೆ ಆ ಸರೋಜ ಮೈದಾನ. ಅದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಆಗಿದೆ, ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿದೆ. ಹತ್ತಿರದಲ್ಲಿ 2 ಮಾರಿಗುಡಿ ದೇವಸ್ಥಾನ ಇದೆ, ಅಲ್ಲಿದು ಕೂಡ ಜಾತ್ರೆ ಆಗ್ತದೆ. ಕೆಳಗಡೆ ಗುರುನಾರಾಯಣ್ ಮಂದಿರ ಇದೆ, ಅಲ್ಲಿ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮದುವೆಗಳು, ಅಲ್ಲಿಯ ಉತ್ಸವಗಳು ಆಗ್ತಾ ಇದೆ. ಇಂಥ ಒಂದು ಏಕೈಕ ಮೂಡುಬಿದ್ರೆ ಮುನ್ಸಿಪಾಲಿಟಿಯಲ್ಲಿ ಇರುವಂಥದ್ದು ಏಕೈಕ ಒಂದು ಮೈದಾನ, ಇದನ್ನು ಈ ರೀತಿಯಾಗಿ ಬಳಸುವುದಕ್ಕೆ ನಮ್ಮ ವಿರುದ್ಧ. ಇದರ ಹಿಂದೆ ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆ. ಹೌದು, ಓಕೆ. ನಾನು ಅಮರ ಅದಕ್ಕೆ ಕೇಳ್ತಾ ಇದ್ದೆ, ಯಾಕೆ ವಿಶ್ವಾಸಕ್ಕೆ ತೆಗೆದುಕೊಂಡಿರ್ಲಿಕ್ಕಿಲ್ಲ ಅಂತ ನಿಮ್ಗೆ ಅನಿಸ್ತಾ ಉಂಟು ವ್ಯಾಪಾರಿಗಳನ್ನು? ಈಗ ಇವ್ರದ್ದು ಈಗ ಪ್ರೈವೇಟ್ ಏನೋ ಕನ್ಸ್ಟ್ರಕ್ಷನ್ ಕಂಪನಿ ಇದರ ಕೆಲಸವನ್ನು ಕೈ ಹಿಡಿದಿದ್ದಾರೆ. ಅಂದ್ರೆ ಹೊಸ ಮಾರ್ಕೆಟ್ ಎರಡು ಒಬ್ಬರಿಗೆ ಕೊಟ್ಟಿದ್ದಾರೆ. ಅವರೇ ಈ ಒಂದು ಕಾಮಗಾರಿಯನ್ನು ಅವರೇ ಮಾಡಿದ್ದಾರೆ. ಅವರ ಆಲೋಚನೆಗಳು ಇದರಲ್ಲಿ ದೊಡ್ಡ ಡ್ಯೂಪ್ಲೆಕ್ಸ್ ಆಗಿ ಇದು ನಮ್ಮ ಎಂತ ಹೇಳ್ತಾರೆ ಮಾಲ್ ತರ ಮಾಡುವಂತ ಒಂದು ಕಟ್ಟಡ ಮಾಡುವಂತ ಒಂದು ಪ್ಲಾನ್ ಕಾಣ್ತದೆ. ಹಾಗೆ ಓಪನ್ ಬಿಡ್ಗೆ ಇವರನ್ನು ಕರೆಯದೆ ಓಪನ್ ಬಿಡ್ ಅಲ್ಲಿ ಹೊಸ ವೆಂಡರ್ಸ್ ಅನ್ನು ತಂದು ಮಾರುಕಟ್ಟೆಯಲ್ಲಿ ಕೂತ್ಕೊಳಿಸುವಂತ ಕೆಲಸಕ್ಕೆ ಇವರು ಹುನ್ನಾರ ನಡೆಸ್ತಾ ಇದ್ದಾರೆ ಒಂದ್ ಕಡೆಯಿಂದ. ಒಂದು ವೇಳೆ ಅಂದ್ರೆ ವಿಶ್ವಾಸಕ್ಕೆ ತೆಗೆದುಕೊಂಡ್ರೆ ಹೊಸಬರನ್ನು ತರಲಿಕ್ಕೆ ಆಗುದಿಲ್ಲ. ಇವರಲ್ಲಿ ತುಂಬಾ ಜನ ಹಳೆ ಇವರ ತಂದೆ, ಇವರ ಅಜ್ಜನ ಕಾಲದಿಂದಲೂ ವ್ಯಾಪಾರ ಮಾಡುವವರು ಈ ಮಾರ್ಕೆಟ್ ನಲ್ಲಿ ಇದ್ದಾರೆ. ಹಾಗಿರುವಂತ ಸಂದರ್ಭದಲ್ಲಿ ಇವರನ್ನು ಕಾನ್ಫಿಡೆನ್ಸಿಗೆ ತಗೊಳ್ಳದೆ ನೆಕ್ಸ್ಟ್ ಬರುವಂತ ಹೊಸ ಕಟ್ಟಡದಲ್ಲಿ ಓಪನ್ ಬಿಡ್ ನ ಮೂಲಕ ದೊಡ್ಡ ರೇಟಿನಲ್ಲಿ ಇದನ್ನು ಲೀಸಿಗೆ ಕೊಡುವಂತ ಎಲ್ಲ ಇದು ಹುನ್ನಾರ ಕಾಣ್ತಾ ಇದೆ. ಒಂದು ವೇಳೆ ಹಾಗೆ ಮಾಡಿದ್ರೆ ಬಹುಶಃ ಈಗಿರುವಂತ 68 ವ್ಯಾಪಾರಿಗಳು ಮತ್ತು ಅವರ ಕುಟುಂಬ ಬೀದಿಗೆ ಬೀಳಲಿಕ್ಕೆ 100%. ಆದರೆ ನನಗೆ ಇವತ್ತು ನೀವು ಸುರೇಶ್ ಕೋಟ್ಯಾನವರನ್ನು ಇಲ್ಲಿ ಕರೆದಿದ್ದೀವಿ, ಅವ್ರು ಯಾಕೆ ಬರಲಿಲ್ಲ ಅಂತ ಹೇಳುವಂಥದ್ದು ಪ್ರಶ್ನೆ ಸಾರ್ವಜನಿಕರ ಮುಂದೆ ಇಡ್ತೇನೆ. ನಾನು ಸಾರ್ವಜನಿಕವಾಗಿ ಕೂಡ ಇದರ ಬಗ್ಗೆ ಚರ್ಚೆಗೆ ನಾನು ರೆಡಿಯಾಗಿದ್ದೇನೆ, ದಾಖಲೆ ಸಮೇತವಾಗಿ. ಕಾಂಗ್ರೆಸ್ನವರು ಅಥವಾ ಪುರಸಭೆಯವರು ಈ ವಿಚಾರದಲ್ಲಿ ಸಾರ್ವಜನಿಕವಾಗಿ ಚರ್ಚೆ ಮಾಡೋದಾದ್ರೆ ಕೂಡ ಬರ್ಬೋದು. ಈ ವಿಚಾರದಲ್ಲಿ ನಾವು ದಾಖಲೆ ಸಮೇತವಾಗಿ ಅವರಿಗೆ ಕೊಡ್ಲಿಕ್ಕೆ ನಾವು ರೆಡಿ ಇದ್ದೇವೆ. ಅವ್ರು ಬಹುಶಃ ಸ್ಟೇ ಬಂದಿದೆ ಅಥವಾ ಸ್ಟೇ ಸಿಕ್ಕಿದೆ ಅಂತೇಳಿ ಬಹುಶಃ ಬೇಸರದಿಂದ ಬಂದಿರಲಿಕ್ಕಿಲ್ಲ ಅಂತ ಅನಿಸ್ತಾ ಉಂಟು. ಬೇಸರ ಅಂತ ಹೇಳಿದಲ್ಲ, ನಾವು ನೋಡಿ ಈ ಹಿಂದೆ ಹಲವಾರು ಬಾರಿ ದೂರನ್ನು ಕೊಟ್ಟಿದ್ದೇವೆ. ಇವರು ಮೂಡುಬಿದಿರೆ ಪುರಸಭೆಯವರು ಯಾವುದೇ ಕಾನೂನಿಗೆ ಒಂದು ಮಾನ್ಯತೆಯನ್ನು ಕೊಡಲಿಲ್ಲ. ಕೊನೆಯದಾಗಿ ನಾವು ಹೈಕೋರ್ಟಿಗೆ ಹೋದ ನಂತರ ಸುದರ್ಶನ್ ಅವರು ಹೈಕೋರ್ಟಲ್ಲಿ ರಿಟ್ ಪಿಟಿಷನ್ ಹಾಕಿದ ನಂತರ ಒಂದು ಸ್ಟೇಟಸ್ ಕೋ ಆರ್ಡರನ್ನು ಕೊಟ್ಟರು ಮಾನ್ಯ ನ್ಯಾಯಾಲಯ. ಆ ನಂತರ ಕಾಮಗಾರಿಯನ್ನು ನಿಲ್ಲಿಸಿದರು. ಅದಕ್ಕಿಂತ ಮುಂಚೆ DC ಅವರು ಸ್ಟೇ ಅನ್ನು ಕೊಟ್ಟರು ಕೂಡ ಇವರು ಕಾಮಗಾರಿಯನ್ನು ಮುಂದುವರಿಸಿದ್ದಾರೆ. ಈ ಕಾಮಗಾರಿ ಹಿಂದೆ ಒಂದು ದೊಡ್ಡ ಒಂದು ಸಂಚಿದೆ. ಆ ಸಂಚನ್ನು ನಾವು ಇನ್ನೇನು ಸ್ವಲ್ಪ ದಿನದಲ್ಲಿ ಅದನ್ನು ಬಯಲುಗೆಳಿತೇವೆ. ಅದಕ್ಕೆ ಮೂಡುಬಿದಿರೆ ನಾಗರಿಕರು ನಮಗೆ ಬೆಂಬಲವನ್ನು ಕೊಡ್ತಾರೆ. ಈ ಇತ್ತೀಚಿನ ದಿನಗಳಲ್ಲಿ ನಾವು ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ದೇವೆ, ಅಭೂತಪೂರ್ವವಾದಂಥ ಯಶಸ್ಸನ್ನು ಗಳಿಸಿದ್ದೇವೆ ನಾವು. ಅದೇ ರೀತಿ ಸಹಿ ಸಂಗ್ರಹವನ್ನು ಕೂಡ ನಾವು ಮಾಡಿದ್ದೇವೆ. ಓಕೆ, ಜೈಸನ್ ಅವರು ಈಗ ನಮ್ಮೊಡನೆ ಮಾತಾಡಲಿಕ್ಕಿದ್ದಾರೆ. ಜೈಸನ್ ತಾಕೋಡೆ ಅವರು ಯಾಕೆ ಇಲ್ಲಿ ಒಟ್ಟು ಘಟನೆಯಲ್ಲಿ ಪ್ರಾಮುಖ್ಯತೆಯನ್ನು ಪಡಿತಾರೆ ಅಂತ ಹೇಳಿದ್ರೆ, ಏನು ಹೊಸ ಮಾರುಕಟ್ಟೆ ಆಗ್ತಾ ಉಂಟು ಅದರ ಹತ್ತಿರ ಒಂದು ಆರ್ಕಿಯಾಲಜಿಕಲ್ ಅಂದ್ರೆ ಪುರಾತತ್ವ ಇಲಾಖೆ ಒಳಪಟ್ಟಂತಹ ಒಂದು ಹಳೆ ಮಾರ್ಕೆಟ್ ಅದೇ ಹಳೆ ಮಾರ್ಕೆಟಲ್ಲಿ ಏನು ಅಂದ್ರೆ ಅಲ್ಲಿ ಹೊಸತಾಗಬೇಕು, ಹೊಸತೇನು ಪ್ಲಾನ್ ಆಗ್ತಾ ಉಂಟು. ಅಲ್ಲಿ ಏನೊಂದು ಪುರಾತತ್ವ ಇಲಾಖೆಯ ಒಂದು ಸ್ಮಾರಕ ಇದೆ. ಸೊ ಅಲ್ಲಿ ಕಟ್ಟಿದ್ರೆ 200 ಮೀಟರ್ ಅಂತಲ್ಲಿ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಆ ಬಗ್ಗೆ ನಮಗೆ ಮಾತಾಡ್ತಾರೆ ಅವರು. ನಮಸ್ಕಾರ ಜೈಸನ್ ಅವರೇ. ಏನಾಯ್ತು ನಿಮ್ಮ ಪ್ರಕರಣ? ಏನಾಯ್ತು? ಕೇಸ್ ಏನಾಯ್ತು? ಯಾವ ಸ್ಟೇಜ್ ಅಲ್ಲಿ ಇದೆ ಪ್ರಕರಣ? ಇದೀಗ ಹೈಕೋರ್ಟ್ ನಿಂದ ನೋಟಿಸ್ ಜಾರಿಯಾಗಿದೆ ರಾಜ್ಯ ಸರ್ಕಾರಕ್ಕೆ.
ಅದರ ನಂತರ ಪುರಸಭೆ ಮತ್ತೆ ಅದರಲ್ಲಿ ಒಟ್ಟು 7 ಜನ ರೆಸ್ಪಾಂಡೆಂಟ್ಸ್ ಇದ್ದಾರೆ. ಇತ್ತೀಚೆಗೆ ನಾವು ಪುರಸಭೆಯಲ್ಲಿ ಕೇಳಿದಾಗ ನಾವು ಆರ್ಕಿಯಾಲಜಿಯಿಂದ NOC ಪಡೆದಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಮಗೆ ಇರುವ ಮಾಹಿತಿ ಪ್ರಕಾರ, ಯಾಕಂದ್ರೆ ನಾವು ಮಾಹಿತಿ ಹಕ್ಕಿನಲ್ಲಿ ಅದರ ವಿಷಯವಾಗಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಇಂದ ಮಾಹಿತಿ ಕಲೆಕ್ಟ್ ಮಾಡುವಾಗ ಇವರು ಯಾವುದೇ ರೀತಿಯ ಒಂದು ಇದನ್ನು ಪಡ್ಕೊಳ್ಳಿಲ್ಲ. ಹಾಗಿರುವಾಗ ಆರ್ಕಿಯಾಲಜಿ ಅವರು ಹೈಕೋರ್ಟ್ಗೆ ಸೂಕ್ತವಾದ ಒಂದು ಉತ್ತರ ಕೊಡದೆ ಆ ಪ್ರಾಜೆಕ್ಟ್ ಅನ್ನು ಅವರು ಮುಂದುವರಿಸುವ ಹಾಗೆ ಇಲ್ಲ. ಅವರ ಹತ್ರ NOC ಇದೆ ಅಂತ ನಿಮ್ಗೆ ಅನಿಸ್ತಾ ಉಂಟಾ ಈಗ? ನನಗೆ ನನ್ನ ಹತ್ರ ಅವರು ಬಾಯಿ ಮಾತಲ್ಲಿ ಹೇಳಬಹುದು, ಆದ್ರೆ ನನ್ನ ಹತ್ರ ರಿಟರ್ನ್ ಒಂದು ಸರ್ಟಿಫೈಡ್ ಡಾಕ್ಯುಮೆಂಟ್ ಇದೆ. ಆ ಡಾಕ್ಯುಮೆಂಟ್ ಅನ್ನು ಸ್ವತಃ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನಮ್ಗೆ ಕೊಟ್ಟಿರೋದು. ಅವರು ಸರ್ಟಿಫೈ ಮಾಡಿ ಕೊಟ್ಟಿದ್ದಾರೆ ಏನಂತ ಹೇಳಿದ್ರೆ, ನಾವು ಆ ಸರ್ವೆ ನಂಬರ್ಗೆ ಇಷ್ಟರವರೆಗೆ ಆರ್ಕಿಯಾಲಜಿ ಕೊಡ್ಲಿಲ್ಲ ಅಂತ ಹೇಳಿಬಿಟ್ಟು ಅದನ್ನು ಏನಿದ್ರು ನಾವು ಡಿಸೈಡ್ ಮಾಡ್ಲಿಕ್ಕೆ ಬರುವುದಿಲ್ಲ. ಅದನ್ನು ಇವಾಗ ಅವರು ಹೈಕೋರ್ಟ್ಗೆ ಮನವರಿಕೆ ಮಾಡಿ ಕೊಡ್ಬೇಕು. ಕರೆಕ್ಟ್, ಎಸ್. ಒಂದು ವೇಳೆ ಅದು NOC ಅವರಿಗೆ ಸಿಕ್ಕಿಲ್ಲ ಅಂತಾದ್ರೆ ಆ ಕಾಮಗಾರಿ ಯಾವುದೇ ಕಾರಣ ಕೂಡ ಮುಂದುವರಿಯುವುದಿಲ್ಲ ಅಂತ ಗ್ಯಾರಂಟಿಯಾಗಿ ಹೇಳ್ಬೋದು ಅಲ್ವಾ? ಹೌದು, ಖಂಡಿತವಾಗಿಯೂ. ಯಾಕಂತ ಹೇಳಿದ್ರೆ ಕಾನೂನು ಎಲ್ಲರಿಗೂ ಒಂದೇ. ಕಾನೂನು ಈಗ ಪಾಪದವನು ಒಂದು ಕಾನೂನು ವಯೋಲೇಷನ್ ಮಾಡಿದ್ರೆ ಈ ಅಧಿಕಾರಿಗಳು JCB ಹಿಡ್ಕೊಂಡು ಬಂದು ಎಲ್ಲ ಒಡೆದಾಕುದಿಲ್ವಾ? ಹಾಗಿರುವಾಗ ಪುರಸಭೆಗೆ ಆದ್ರೂ ಯಾರಿಗಾದ್ರೂ ಕಾನೂನು ಈ ದೇಶದಲ್ಲಿ ಎಲ್ರಿಗೂ ಒಂದೇ ಇರುವಾಗ ಅವರು ಕೂಡ ಅದನ್ನು ಪಾಲಿಸಲೇಬೇಕು. ಒಂದು ವೇಳೆ ಅವರ ಹತ್ರ NOC ಇಲ್ಲದೆ ಹೋದ್ರೂ ಕೂಡ 5 ಫ್ಲೋರಿನ ಜಾಗದಲ್ಲಿ 2 ಫ್ಲೋರ್ ಅದ ಕಟ್ಟಬಹುದಾ? ಹಾಗೇನಾದ್ರೂ ಉಂಟಾ? ನೋಡಿ, ಹಾಗೆ ಅದನ್ನು ಚೇಂಜ್ ಮಾಡ್ಲಿಕ್ಕೆ ಬರುದಿಲ್ಲ. ಯಾಕಂತ ಹೇಳಿದ್ರೆ ಅದು PPP ಮಾಡೆಲ್ ನಲ್ಲಿ ಮಾಡ್ತಾ ಇರುವ ಪ್ರಾಜೆಕ್ಟ್. ಆ ಪ್ರಾಜೆಕ್ಟ್ ನಲ್ಲಿ ಅವರು ಪುರಸಭೆಗೆ 1 ಕೋಟಿ ರಾಯಲ್ಟಿ ಕೊಡ್ತೇನೆ ಅಂತ ಹೇಳಿ ಒಪ್ಕೊಂಡು ಅವರು ಪ್ರೈವೇಟ್ ನವರು ತಗೊಂಡಿದ್ದಾರೆ. ಅವರು ಅದನ್ನು 17 ವರ್ಷಕ್ಕೆ ನಿರ್ವಹಿಸ್ತಾರೆ. ಹಾಗಿರುವಾಗ ಅವರಿಗೆ ವರ್ಕ್ ಆರ್ಡರ್ ಆಲ್ರೆಡಿ ಕೊಟ್ಟಾಗಿದೆ. ಈಗ ಅದನ್ನು ಅವರಿಗೆ ಮನಸ್ಸಿಗೆ ಬಂದ ಹಾಗೆ ಅದನ್ನು ರಿವಿಷನ್ ಮಾಡ್ಲಿಕ್ಕೆ ಬರುದಿಲ್ಲ. ಏನಾದ್ರೂ ಅವನು ರಿವೈಸ್ ಮಾಡಬೇಕಾದ್ರೆ ಅದನ್ನು ಪುನಃ ಟೆಂಡರ್ ಕರೆಯಬೇಕಾಗ್ತದೆ. ಈಗ ಇರುವುದರಲ್ಲೇ ಬದಲಾವಣೆ ಸಾಧ್ಯನೇ ಇಲ್ಲ. ಇರುವುದರಲ್ಲಿ ಬದಲಾವಣೆ ಸಾಧ್ಯ ಇಲ್ಲ, ಖಂಡಿತವಾಗಿ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅದು IAS ಲೆವೆಲ್ ನ ಅಧಿಕಾರಿಗಳು ಕೂತು ಮಾಡಿರುವಂತ ಒಂದು ಪ್ರಾಜೆಕ್ಟ್ ಆಗ್ತದೆ. ಸರ್ಕಾರದ ಮಟ್ಟದಲ್ಲಿ ಮಾಡಿರುವಂತದ್ದಾಗ್ತದೆ. ಹಾಗಿರುವಾಗ ಅದನ್ನು ಇವರಿಗೆ ಇಷ್ಟ ಬಂದಾಗೆ ಅದನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಪುನಃ ಸರ್ಕಾರದ ಮಟ್ಟಕ್ಕೆ ಹೋಗ್ಬೇಕಾಗ್ತದೆ ವಾಪಸ್. ಹಾಗಾದ್ರೆ 2 ಪಾಯಿಂಟ್ ಬಂದಿರಬಹುದು. ಒಂದು, ಅವರಿಗೆ ಬಂಡ ಧೈರ್ಯ ಇದೆ, ನಾವು ಏನಾದ್ರೂ ಮಾಡ್ತೇವೆ ಅಂತೇಳಿ. ಅಥವಾ ಎರಡನೇದು, ನಾವು ಯಾವತ್ತಾದ್ರೂ NOC ಯನ್ನು ಪಡೆದುಕೊಳ್ತೇವೆ ಹೇಗಾದ್ರೂ ಮಾಡಿ ಅಂತ. ಈ 2 ಪಾಯಿಂಟ್ ಮುಖ್ಯ ಪಾತ್ರ ವಹಿಸ್ತಾ ಉಂಟಂತ ಹೇಳ್ಬೋದಾ? ಬಂಡ ಧೈರ್ಯ ಅಂತ ನಾನು ಹೇಳುದಿಲ್ಲ. ಯಾಕಂತ ಹೇಳಿದ್ರೆ ಅದನ್ನು ನನಗೆ ಒಂದು ಏನಂತ ಹೇಳಿದ್ರೆ ಅದು ಎಷ್ಟೋ ವರ್ಷಗಳಿಂದ ಆಗಿರುವಂತ ಪ್ರಾಜೆಕ್ಟ್. ಒಂದು 7-8 ವರ್ಷಗಳಿಂದ ಪ್ರಾಜೆಕ್ಟ್ ನ ಹಿಂದೆ ಬೆನ್ನು ಬಿದ್ದಿದ್ದಾರೆ. ನಾನು ಹೇಳುವುದು ಒಂದೇ, ಏನಂತ ಹೇಳಿದ್ರೆ ನಾವು ಸರ್ಕಾರಕ್ಕೆ ಲಕ್ಷಗಟ್ಟಲೆ ತೆರಿಗೆ ಕಟ್ತೇವೆ. ಮೂಡುಬಿದ್ರೆ ಜನ, ಕರ್ನಾಟಕದ ಜನ, ದಕ್ಷಿಣ ಕನ್ನಡದ ಜನ. ಒಂದು 25 ಕೋಟಿಗೆ ಆಗುದಿಲ್ಲ, ಅದೊಂದು 15 ಕೋಟಿ ಒಳಗೆ ಆಗುವಂತ ಪ್ರಾಜೆಕ್ಟ್. ಅಷ್ಟು ಅನುದಾನವನ್ನು ನಮ್ಗೆ ಸರ್ಕಾರ ಯಾಕೆ ಕೊಡುದಿಲ್ಲ? ಈ ಮೂಡುಬಿದ್ರೆ ಹೃದಯ ಭಾಗದಲ್ಲಿ ಒಂದು 80 ಸೆನ್ಸ್ಗಿಂತ ಮೇಲ್ಪಟ್ಟ ಜಾಗ ಇದೆ. ಅದನ್ನು ನಾವು ಪ್ರೈವೇಟ್ ನವರ ಕೈಗೆ ಯಾಕೆ ಕೊಡಬೇಕು? ನೀವು ಹೇಳುದು PPP ಬೇಡ ಅಂತ ಹೇಳುದು? PPP ಬೇಡ, ಸರ್ಕಾರ ನಮ್ಗೆ ಕೊಡಬೇಕು. ಸರ್ಕಾರ ನಮ್ಗೆ ಕೊಡುವಂತದ್ದು ನಮ್ಮ ಹಕ್ಕು, ಅದನ್ನು ಪಡ್ಕೊಳ್ಳೋದು ನಮ್ಮ ಹಕ್ಕು. ಸರ್ಕಾರ ನಮಗೆ ಕೊಡ್ಲೇಬೇಕು. ಯಾಕೆ ನಾವು ಭಿಕ್ಷೆ ಬೇಡುದಿಲ್ಲ ಸರ್ಕಾರದ ಹತ್ರ. ಸರ್ಕಾರ ಅನುದಾನ ಕೊಡ್ಲಿ. ಈ ಕೋಟಿಗಟ್ಟಲೆ ಹೋಗುವಾಗ ಒಂದು 15 ಕೋಟಿ ಮೂಡುಬಿದ್ರೆಗೆ ಕೂಡ, ಮೂಡುಬಿದ್ರೆಗೆ ಸರ್ಕಾರ ಏನು ಕೊಟ್ಟಿದೆ? 5 ದಶಕಗಳ ಹೋರಾಟ ಆಗಿದೆ. 5 ದಶಕಗಳ ಹೋರಾಟ ಆದ್ಮೇಲೆ ಈಗ ತಾಲೂಕಾದದ್ದು. ಮೂಡುಬಿದ್ರೆಯಲ್ಲಿ ಒಂದು ಒಳ್ಳೆ ರೋಡ್ಸ್ ಇಲ್ಲ. ಮೂಡುಬಿದ್ರೆಯಲ್ಲಿ ಒಳ್ಳೆ ಯಾವ್ದು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಮೂಡುಬಿದ್ರೆಯಲ್ಲಿ ಎಂತ ಮಾಡಿದ್ದಾರೆ ನಮ್ಮ ಸರ್ಕಾರದವರು? ಮಾಡಿರ್ಬೋದು, ಇವ್ರು ಹೇಳ್ಬೋದು ನಾವು ಅಲ್ಲಿ ರೋಡ್ಗೆ ಡಾಮರ್ ಹಾಕಿದ್ದೇವೆ, ಅದು ಹಾಕಿದ್ದೇವೆ, ಅದು ಮಾಡದೆ ಸ್ವಾಮಿ. ಅದನ್ನೇನು ಸ್ಪೆಷಲ್ ಆಗಿ ಹೇಳ್ಬೇಕಂತಿಲ್ಲ. ಎಲ್ಲ ಊರಿನಲ್ಲಿ ರೋಡ್ ಆಗ್ತದೆ, ಎಲ್ಲ ಊರಿನಲ್ಲಿ ಆಗ್ತದೆ. ಆದ್ರೆ ಒಂದು ಇಷ್ಟು ಇತಿಹಾಸ ಇರುವ ಒಂದು ಪಟ್ಟಣದಲ್ಲಿ, ಒಂದು 25,000 ಸ್ಟೂಡೆಂಟ್ಸ್ ಇರುವ ಪಟ್ಟಣದಲ್ಲಿ ಸರ್ಕಾರದ್ದು ಕೊಡುಗೆ ಏನಿದೆ? ಸಿಂಥೆಟಿಕ್ ಟ್ರ್ಯಾಕ್ ಕೊಟ್ಟಿದ್ದೇವೆ ಅಂತ ಹೇಳ್ಬೋದು, ನಾವು ಅದನ್ನು ಇಲ್ಲ ಅಂತ ಹೇಳುದಿಲ್ಲ. ಅದು ಕ್ರೀಡಾಪಟುಗಳಿಗಾಗಿ ಇರುವಂತ ಒಂದು ವ್ಯವಸ್ಥೆ. ಆದ್ರೆ ನೀವು ನಾಗರಿಕರಿಗೆ ಏನು ಕೊಟ್ಟಿದ್ದೀರಿ? ಸರ್ಕಾರ ನಮ್ಗೆ ಇದು ಕೊಡ್ಬೇಕು, ಅನುದಾನ ಕೊಡ್ಬೇಕು ಮಾರ್ಕೆಟಿಗೆ. ಮತ್ತೆ ಇನ್ನು ಏನಂತ ಹೇಳಿದ್ರೆ 5 ಫ್ಲೋರಿನ ಎಲ್ಲ ಮಾರ್ಕೆಟ್ ಮಾಡುವ ಅಗತ್ಯ ಇಲ್ಲ. ನೀವು ನೋಡಿ, ಮಂಗಳೂರಿನಲ್ಲಿ ನಡೀತದೆ, ಮೂಡುಬಿದ್ರೆಯಲ್ಲಿ 2ನೇ ಫ್ಲೋರಿನ ಮೇಲ್ಗಡೆ ಯಾರು ಬಾಡಿಗೆಗೆ ಬರ್ತಾರೆ? ಮೂಡುಬಿದ್ರೆ ಹೃದಯ ಭಾಗ ಬಸ್ ಸ್ಟ್ಯಾಂಡ್ ನಲ್ಲಿ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದೆ, ಇಂದಿರಾ ಗಾಂಧಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಂತ.
ಅದರ 2ನೇ ಫ್ಲೋರ್ ನಲ್ಲಿ ಇವರು 4,000 ಬಾಡಿಗೆಗೆ ಬಿಡ್ ಮಾಡಿದ್ರು. ಒಬ್ಬ ಬಾಡಿಗೆಗೆ ತಗೊಳ್ಳಿಕ್ಕೆ ರೆಡಿ ಇರ್ಲಿಲ್ಲ. 3,000 ರೂಪಾಯಿಗೆ ಇವರು ಟೆಂಡರ್ ಕರೆದ್ರು, ಯಾರು ಬರ್ಲಿಲ್ಲ. ಇವತ್ತಿಗೂ ಅಂಗಡಿ ಕೋಣೆಗಳು ಖಾಲಿ ಬಿದ್ದಿವೆ. ಹಾಗಿರುವಾಗ ಇವರು 80 ಸೆನ್ಸಿನಂತ ಜಾಗದಲ್ಲಿ 4 ಫ್ಲೋರ್ ಕಟ್ಟಿ ಅಲ್ಲಿ ಅಂಗಡಿಗಳನ್ನು ಮಾಡಿಕೊಂಡು ಇವರು ಹೇಳ್ತಾರೆ ನಾವು ಪ್ರೈವೇಟ್ ನವರಿಗೆ ಕೊಡ್ತೇವೆ, ಪ್ರೈವೇಟ್ ನವರು ಅದನ್ನು ಮಾಡ್ತಾರೆ ಅಂತ ಹೇಳಿ. ಪ್ರೈವೇಟ್ ನವರಿಗೆ ನಷ್ಟ ಆದ್ರೆ ಅವ 17 ವರ್ಷದಲ್ಲಿ ಬಿಟ್ಟು ಕೊಡ್ತಾನೆ ಸ್ವಾಮಿ. ಅವ ನಾಳೆ ಕೋರ್ಟಿಗೆ ಹೋಗ್ತಾನೆ, ನನಗೆ ನಷ್ಟ ಆಯ್ತು ಈ ಪ್ರಾಜೆಕ್ಟ್ ನಲ್ಲಿ, ನನಗೆ ಹಾಗಾಯ್ತು ಹೀಗಾಯ್ತು ಅಂತ ಹೇಳಿ. ಕೋರ್ಟಿಗೆ ಹೋದ ಮೇಲೆ ಈ ನಮ್ಮ ಭ್ರಷ್ಟ ಅಧಿಕಾರಿಗಳಿಗೆ, ನಮ್ಮ ಭ್ರಷ್ಟ ಜನಪ್ರತಿನಿಧಿಗಳಿಗೆ ಅದನ್ನು ಚಾಲೆಂಜ್ ಮಾಡುವ ಕೆಪಾಸಿಟಿ ಉಂಟಾ ಕೋರ್ಟ್ ನಲ್ಲಿ? ಇವರು ಒಂದು 5-10 ಲಕ್ಷ ತಗೊಳ್ತಾರೆ, ಸುಮ್ಮನೆ ಬಾಯಿ ಮುಚ್ಚಿ ಕೂತ್ಕೊಳ್ತಾರೆ. ನಷ್ಟ ಆಗುದು ನಮ್ಗೆ, ಊರ್ನ ಜನರಿಗೆ. ನಮ್ಮ ಪ್ರೈವೇಟ್ ಪ್ರಾಪರ್ಟಿ ಯಾವಾಗಲೂ ನಮ್ಗೆ ಹಿಂದೆ ಬರುದಿಲ್ಲ. ಮತ್ತೆ 15 ವರ್ಷದಲ್ಲಿ ಒಂದು ಜನರೇಷನ್ ಚೇಂಜ್ ಆಗಿರ್ತದೆ. ನಿಜ, ಹೌದೌದು, ಒಂದು ಜನರೇಷನ್ ಚೇಂಜ್ ಆಗಿರ್ತದೆ. ಆ ಕಾಲದಲ್ಲಿ ಆ ಕಾಲಕ್ಕೆ ಬೇಕಾಗುವ ಅಗತ್ಯತೆಗಳಿಗೆ ಸರಿಯಾಗಿ ಸ್ಪಂದಿಸುವ ಜನ ಇರ್ತಾರಂತ ಏನು ಗ್ಯಾರಂಟಿ ಇದೆ? ಓಕೆ, ಕರೆಕ್ಟ್, ಎಸ್. ಹಾಗಾಗಿ ನಾನು ಹೇಳುದು ಇಷ್ಟೇ, ನೀವು ಅದನ್ನು 2 ಫ್ಲೋರ್ ಮಾಡಿ, ಸರ್ಕಾರದ ಅನುದಾನದಿಂದ ಮಾಡಿ, ಆಮೇಲೆ ಮುಂದೆ ಏನಾಗ್ತದೆ, ಮುಂದೆ ನೀವು ಅನುದಾನ ಮುಂದೆ ಇನ್ನು ಒಂದು 15-20 ವರ್ಷದಲ್ಲಿ ಮೂಡುಬಿದ್ರೆ ಅಗತ್ಯತೆಗಳೇ ಬದಲಾಗ್ತವೆ. ಅದಕ್ಕೆ ಪೂರಕವಾಗಿ 10-15 ವರ್ಷದ ನಂತರ ನೀವು ಮೇಲ್ಗಡೆ ಏರಿಸುವುದಾದ್ರೆ ಏರಿಸಿ. ಸರಿ. ಅದು ಬಿಟ್ಟು ಪ್ರಾಕ್ಟಿಕಲ್ ಆಗಿ ಅಸಾಧ್ಯವಾಗಿರುವ ಪ್ರಾಜೆಕ್ಟ್ಗೋಸ್ಕರ ನೀವು ಮೈದಾನವನ್ನು ತಗೊಂಡು ಮೈದಾನದಲ್ಲಿ ಕನ್ಸ್ಟ್ರಕ್ಷನ್ ಮಾಡಿಕೊಂಡು ನಾಳೆ ನಮ್ಗೆ ಮೈದಾನ ಸಹ ಇಲ್ಲ, ನಾಳೆ ನಮ್ಗೆ ಮಾರ್ಕೆಟ್ ಸಹ ಇಲ್ಲ, ಹಾಗೆ ಆಗ್ತದೆ. ಎಸ್, ಆ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಧನ್ಯವಾದ ಚೈತನ್ಯ, ನಮಗೆ ತಾವು ಮಾತನಾಡಿದ್ರೆ. ಒಂದು ವೇಳೆ ಇದಕ್ಕೆ ಸೂಕ್ತವಾಗಿರುವಂಥ ಉತ್ತರ ಕೊಡಬೇಕು ಅಂತೇಳಿ ಪುರಸಭೆ ಅಧ್ಯಕ್ಷರಿಗೆ ಅನಿಸಿದರೆ ನಾವು ಬ್ರೇಕಿನ ಬಳಿಕ ಅವರಿಗೆ ಕಾಲ್ ಮಾಡ್ತೇವೆ, ಅವರು ಅದಕ್ಕೆ ಉತ್ತರ ಕೊಡಬಹುದು. ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ, ಏನು ಉತ್ತರ ಅಂತೇಳಿ ನಮಗೆ ಜನರಿಗೆ ಬೇಕಾಗಿದೆ, ಆ ಉತ್ತರ ಕೊಡುವಂಥ ಪ್ರಯತ್ನ ನೀವು ಮಾಡಿ ಅಂತ ಹೇಳ್ತಾ ಜನಧ್ವನಿಯಲ್ಲಿ ಒಂದು ಪುಟ್ಟ ವಿರಾಮ. ಏಸ್ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್, ನಾರ್ತನ್ ಸ್ಕೈ ಅಪಾರ್ಟ್ಮೆಂಟ್, ಡಬಲ್ ಸ್ಟಾರ್ ರೈಸ್ ಮತ್ತು ಡೇರಿ ಡೇ ಮುಖ್ಯ ಪ್ರಾಯೋಜಕರಾಗಿರುವಂಥ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮೂಡುಬಿದಿರೆಯ ಜನ ಕೇಳುವಂಥ ಬಹಳ ಬೇಸಿಕ್ ಕ್ವಶನ್ ಇತ್ತೀಚಿನ ದಿನಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ನಾವು ವಾಕಿಂಗ್ ಹೋಗ್ತಾ ಇದ್ವಿ, ನಾವು ಅಲ್ಲಿ ಆಡ್ತಾ ಇದ್ವಿ ಅಥವಾ ಅಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು, ಈಗ ಅದು ಮಾರ್ಕೆಟ್ ಆದರೆ ನೆಕ್ಸ್ಟ್ ಏನು ಎನ್ನುವಂಥ ಪ್ರಶ್ನೆ ಬರ್ತಾ ಉಂಟು. ಇದು ತಾತ್ಕಾಲಿಕ ಮಾರುಕಟ್ಟೆ ಹೆಸರಿನಲ್ಲಿ ಆಗುತ್ತಿರುವಂಥ ಒಂದು ಮಾರುಕಟ್ಟೆ. ಹೊಸ ಮಾರುಕಟ್ಟೆ ಆಗಬೇಕು ಅಂತ ತುಂಬ ಜನರಿಗಿದೆ, ಆದರೆ ಅದು ಆಗುವಂತಹ ರೀತಿಯನ್ನು ನೋಡುವಾಗ, ಯಾಕಂತ ಹೇಳಿದ್ರೆ ಈಗ ಇರುವಂಥ ವ್ಯಾಪಾರಿಗಳಿಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ, ಅಂದರೆ ಅವರಿಗೆ ಮುಂದೆ ಏನು ಎನ್ನುವಂಥ ಒಂದು ಗೂಢಾರ್ಥ ಪ್ರಶ್ನೆಯನ್ನು ಇಟ್ಟುಕೊಂಡು ಈ ಕಾಮಗಾರಿ ಆಗಿದೆ. ಈಗ ಸ್ಟೇ ಬಂದಿರ್ಬೋದು, ಆದರೆ 6 ವಾರಗಳ ನಂತರ ಒಮ್ಮೆ ಸ್ಟೇ ವೆಕೇಟ್ ಆದರೆ ಅಲ್ಲೀಗ ಏನು ಹೊಸ ಮಾರುಕಟ್ಟೆ ಆಗತ್ತೆ, ಈಗ ಇರುವಂಥ ಹಳೆ ಮಾರುಕಟ್ಟೆ ಜಾಗವನ್ನು ಕೆಡವಿ ಹೊಸ ಮಾರುಕಟ್ಟೆ ಆಗತ್ತೆ. ಆ ಮಾರುಕಟ್ಟೆಯ ಕೆಲಸ ಏನು, ಈ ಬಗ್ಗೆ ನಮ್ಮೊಂದಿಗೆ ಮಾತಾಡಲಿಕ್ಕೆ ಸುರೇಶ್ ಕೋಟ್ಯಾನವರಿದ್ದಾರೆ, ಕಾಂಗ್ರೆಸ್ನ ಹಿರಿಯ ನಾಯಕರು ಮೂಡುಬಿದಿರೆಗೆ. ಸರ್ ನಮಸ್ಕಾರ. ಹಲೋ ಸರ್, ಈಗ ಪ್ರಶ್ನೆ ಇರೋದು, ನಿಮ್ಗೇನು ಅನಿಸ್ತಾ ಉಂಟು, ಅಲ್ಲಿ ತಾತ್ಕಾಲಿಕ ಮಾರುಕಟ್ಟೆ ಆಗುವಾಗ, ತಾತ್ಕಾಲಿಕ ಮಾರುಕಟ್ಟೆ ಇದೆಯಲ್ಲ ಸ್ವರಾಜ್ ಮೈದಾನದಲ್ಲಿ, ಅಲ್ಲಿ ವ್ಯಾಪಾರಿಗಳಿಗೆ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಎನ್ನುವಂಥ ಪ್ರಶ್ನೆಯನ್ನು ವ್ಯಾಪಾರಿಗಳು ಎತ್ತಿದ್ದಾರೆ. ನೀವು ಅವರ ಹತ್ರ ಏನು ಮಾತುಕತೆ ಮಾಡಿರ್ಲಿಲ್ವಾ? ಏನು ಅವರ ನೆಕ್ಸ್ಟ್ ಏನು ಅವರಿಗೆ ಮುಂದಕ್ಕೆ ಏನು ಎನ್ನುವಂಥ ಒಂದು ಕ್ವಶನ್ ಅಥವಾ ಒಂದು ಭವಿಷ್ಯ ಅತಂತ್ರವಾಗಿದೆ, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಇಲ್ಲ, ನಾವು ಅಲ್ಲಿ ಹೆಚ್ಚು ಅವರಿಗೆ ಗೊತ್ತಿದೆ, ಸರ್ವೆ ಆಗಿದೆ, ಅವರನ್ನು ಯಾವತ್ತು ನಾವು ಬೀದಿಯಲ್ಲಿ ಹಾಕುದಿಲ್ಲ. ಅವರಿಗೆ ವ್ಯಾಪಾರ ಮಾಡಲು ಪುರಸಭೆಯ ಅವರಿಗೆ ಅಂಗಡಿಗಳನ್ನು ಕೊಡ್ತಾರೆ. ಅಂದ್ರೆ ರಿಟರ್ನ್ ಅಲ್ಲಿ ನೀವು ಗ್ಯಾರಂಟಿ ಕೊಡ್ತೀರಾ? ಆದ ನಂತರ ಅವರಿಗೆ ಗ್ಯಾರಂಟಿ ಕೊಟ್ಟು ಅವರಿಗೆ ಗೊತ್ತಿದೆ ನಮ್ದು ಎಷ್ಟು ಜನ ಸರ್ವೆ ಆಗಿದೆ ಅವತ್ತು, ಅವರಿಗೆ ಅಂಗಡಿ ಕೊಟ್ಟು ನಾವು ಅದು ಕೊಟ್ಟೇವೆ. ಅದರಲ್ಲಿ ಸೊ ಅವರು ಯಾವುದೇ ರೀತಿಯಲ್ಲಿ ಹೆದರ್ಬೇಕಂತ ಇಲ್ಲ ಅಂತ ಹೇಳ್ತೀರಿ? ಅದು ಗೊತ್ತಿಲ್ಲ. ಹಲೋ, ಅದು ಅವರೇ ಹೇಳುದು, ನಮ್ಗೆ ಅದ್ರಲ್ಲಿ ನಾವು ಅದಕ್ಕೆ ಸಪೋರ್ಟ್ ಇಲ್ಲ. ಅವ್ರಿಗೆ ಕೊಡುವುದಾದ್ರೆ ಮಾತ್ರ ನಾವು ಕೂಡ ಅದಕ್ಕೆ ಅಂಗಡಿ ಅವ್ರಿಗೆ ಕೊಡ್ತೇವೆ ಸಪೋರ್ಟ್. ಅಲ್ಲಲ್ಲ, ಈಗ ಪ್ರಶ್ನೆ ಇರೋದು, ಆ ಏನು ವ್ಯಾಪಾರಿಗಳಿದ್ದಾರೆ ಅವರಿಗೇನು ಹೆದರ್ಬೇಕಾಗಿರೋ ಅವಶ್ಯಕತೆ ಇಲ್ಲ, ನಿಮ್ಗೆ ಕೊಡ್ತೇವೆ ಅಂತ ನೀವು ಧೈರ್ಯ ಕೊಡ್ತಿದ್ದೀರಾ? ಇಲ್ಲ, ನಾವೀಗ ಇದಾಗ್ಲಿ ಕೋರ್ಟಿನಲ್ಲಿದೆ,
KVT ವೆಂಕಟೇಶ್ ನಂತರ ಅವರನ್ನೆಲ್ಲ ಕರೆದು ನಾವು ಮಾತಾಡ್ತೇವೆ. ಹಾಂ, ಓಕೆ. ನಿಮ್ಮೊಟ್ಟಿಗೆ ಈಗ ಮಾತಾಡಲಿಕ್ಕೆ ಚೇತನ್ ಕುಮಾರ್ ಶೆಟ್ಟರ್ ಇದ್ದಾರೆ, ವಕೀಲರು. ಮಾತಾಡಿ ಸರ್. ನಮಸ್ಕಾರ ಸುರೇಶ್ ಕೋಟೆನವರೇ. ನಮಸ್ಕಾರ. ನಮಸ್ಕಾರ. ನೋಡಿ, ಮೂಡುಬಿದಿರೆಯಲ್ಲಿ ಇರುವಂತದ್ದು ಏಕೈಕ ಮೈದಾನ ಅಂತೇಳಿ ನಿಮ್ಮ ಗಮನಕ್ಕೆ ಉಂಟಾ? ಅಲ್ಲ, ನಾನು ನಿಮ್ಗೆ ಸ್ಪಷ್ಟವಾಗಿ ಹೇಳ್ತೇನೆ, ಅದು ನಾವು ಮಾಡಿದ ಮೈದಾನಕ್ಕೆ ಶಿಫ್ಟ್ ಮಾಡಿದ್ದು ನಾವು ಮಾಡಿದ್ದಲ್ಲ. ಭೋಜಕೋಟೆಯ JDS ಅಧ್ಯಕ್ಷರು ನಿಮ್ಮ ಬಿಜೆಪಿ ಪಕ್ಷದ ಅಲಯನ್ಸ್ ಸರ್ಕಾರದಲ್ಲಿರುವಾಗ ಮೂಡುಬಿದಿರೆ ಸ್ವರಾಜ್ಯ ಮೈದಾನಕ್ಕೆ ಕೆಂಪು ಕಲ್ಲಿನ ಕಟ್ಟಿ ಸ್ಥಳಾಂತರದ ನಿರ್ಣಯ ಆ ಸಂದರ್ಭದಲ್ಲಿ ಆಗಿದೆ. ಇದರಲ್ಲಿ ದಾಖಲೆ ಅಲ್ಲ, ನಾನು ಸಾರ್ವಜನಿಕವಾಗಿ ನಿಮ್ಮನ್ನು ಪ್ರಶ್ನೆ ಕೇಳುವಂತದ್ದು, ಸಾರ್ವಜನಿಕವಾಗಿ ನಿಮ್ಮ ಬಿಜೆಪಿ ಕಾಂಗ್ರೆಸ್ಸಿನ ವಿಚಾರವಾಗಿ ನಾನು ಮಾತಾಡ್ತಿಲ್ಲ, ಸಾರ್ವಜನಿಕವಾಗಿ ಪ್ರಶ್ನೆ ಕೇಳುವಂತದ್ದು. ಮೂಡುಬಿದಿರೆಯಲ್ಲಿ ಇರುವಂತ ಅಲ್ಲ, ನೋಡಿ, ನಾನು ಕೇಳುವಂತದ್ದು ಇಷ್ಟೇ. ಮೂಡುಬಿದಿರೆಯಲ್ಲಿ ಇರುವಂತದ್ದು ಏಕೈಕ ಮೈದಾನ. ಅದರಲ್ಲಿ ನೀವು ಈ ಕಟ್ಟಡವನ್ನು ಕಟ್ಟುವುದು ಸರಿಯಾ ತಪ್ಪ? ಸಾರ್ವಜನಿಕವಾಗಿ ನೀವು ಕೇಳಿ. ಅಲ್ಲಿ ನೀವು ಶಾಶ್ವತವಾದಂತ ಕಟ್ಟಡವನ್ನು ಕಟ್ತಿದ್ದೀರಿ. ಅದು ಪುರಸಭೆಯಲ್ಲಿ ಸರ್ವಾನುಮತ ನಿರ್ಣಯ ಆಗಿದ್ದಾರೆ. ಅಲ್ಲಿ ಬಿಜೆಪಿ ಪಕ್ಷದವರಿದ್ರು, JDS ಪಕ್ಷದವರಿದ್ರು. ಅಲ್ಲಿ ಸ್ಥಳಾಂತರದ ಬಗ್ಗೆ 3 ಮೀಟಿಂಗ್ ಆಗಿದೆ ಪುರಸಭೆಯಲ್ಲಿ. ಆವಾಗ ಏನಾಗ್ಲಿಲ್ಲ. ನಂತರ ಕಟ್ಟಡ 95% ಆಗುವಾಗ ಪ್ರತಿಭಟನೆ ಸ್ಟಾರ್ಟ್ ಮಾಡಿದ್ದೀರಿ. ಹಾಗಾದ್ರೆ ಸುರೇಶ್ ಕೋಟೆನವರೇ, ನಿಮಗೆ ಯುವಜನ ಇಲಾಖೆಯವರು ನಿಮಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಪುರಸಭೆಯವರಿಗೆ. ಹೌದು, ಅದು ನಿಮಗೆ ನಾನು ಮಾತಾಡುದು ಅದು ಕೋರ್ಟ್ ಅಲ್ಲಿ ಇದೆ. ನಾನು ಕೋರ್ಟ್ ಅಲ್ಲಿ ಇರುವಾಗ ನಾವು ಮಾತಾಡುದಿಲ್ಲ. ಅಲ್ಲ, ಯುವಜನ ಇಲಾಖೆಯವರು ಕೊಟ್ಟದ್ದು ಕೋರ್ಟ್ ಅಲ್ಲಿ ಏನಿದೆ? ಶಾಶ್ವತವಾದ ಕಟ್ಟಡವನ್ನು ಕಟ್ಟಲಿಕ್ಕೆ ಕೊಟ್ಟಿದ್ದಾರಾ? ಟೆಂಪರರಿ ಕಟ್ಟಲಿಕ್ಕೆ ಕೊಟ್ಟಿರುವಂತದ್ದು ನಿಮಗೆ ಯಾರು? ಯುವಜನ ಇಲಾಖೆಯವರು ಟೆಂಪರರಿ ಆಗಿ ನಿಮ್ಗೆ ಅಲ್ಲಿ ಕಟ್ಟಡವನ್ನು ಕಟ್ಟಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ, ಹೌದಾ? ಆ ವಿಷಯದಲ್ಲಿ ನಾನು ಮಾತಾಡೋದು. ಕೋರ್ಟಿಗೆ ಹೋಗಿದ್ದಾರೆ, ಕೋರ್ಟ್ ಅಲ್ಲಿ ಫೈನಲ್ ಆಗಲಿ, ಹೈಕೋರ್ಟಿಗೆ ಹೋಗಿದ್ದಾರೆ. ನಾನು ಆ ವಿಷಯದಲ್ಲಿ ಮಾತಾಡೋದು, ಸ್ಟೇಟ್ಮೆಂಟ್ ಕೊಡುದಿಲ್ಲ. ಓಕೆ, ಸರಿ. ಧನ್ಯವಾದ ಸುರೇಶ್ ಕೋಟೆನವರೇ, ನಮ್ಮಂತ ಮಾತನಾಡಿದ್ರಿ. ಓಕೆ, ನಾವು ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬಂದಿದ್ದೇವೆ. ಚೇತನ್ ಕುಮಾರ್ ಅವರೇ, ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಜನರಿಗೆ? ನೋಡಿ, ಮೂಡುಬಿದಿರೆಗೆ ಇರುವಂಥದ್ದು ಏಕೈಕ ಮೈದಾನ, ಅದು ಸರೋಜ ಮೈದಾನ. ಸರೋಜ ಮೈದಾನ ಅಂತ ಹೇಳುವಂಥದ್ದು ನನ್ನ ವೈಯಕ್ತಿಕ ಉಪಯೋಗಕ್ಕೆ ಅಲ್ಲ, ಇದೊಂದು ಸಾರ್ವಜನಿಕವಾಗಿ ಉಪಯೋಗಕ್ಕೆ ಆಗಿರುವಂಥ ಒಂದು ಮೈದಾನ. ಇದರ ಬಗ್ಗೆ ಎಲ್ಲ ಮೂಡುಬಿದಿರೆ ನಾಗರಿಕರಿಗೆ ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ನಾವು ಈ ಹೋರಾಟಕ್ಕೆ ಕೈ ಹಾಕಿದ್ದೇವೆ. ಸರೋಜ ಮೈದಾನವನ್ನು ಉಳಿಸ್ತೇವೆ ನಾವು. ಅದು ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡ್ತೇವೆ. ಅಲ್ಲ, ಅವರು ಒಂದು ಕೇಳಿದ್ರು, ಪುರಸಭೆಯಲ್ಲಿ ಏನು ನಿರ್ಣಯ ಆಗುವಾಗ 3 ಪಕ್ಷರಿದ್ರು, ಈಗ ಯಾಕೆ ಅದು ಪ್ರಾಬ್ಲಮ್ ಅಂತ. ನಿಮ್ಗೆ ಈ ಬಗ್ಗೆ ಏನಾದ್ರು ಹೇಳಲಿಕ್ಕೆ ಇಷ್ಟ? ಅಲ್ಲ, ಈಗ ನೋಡಿ, ನಾವು ಏನು ಸರೋಜ ಮೈದಾನ ಹೋರಾಟ ಸಮಿತಿ ಅಂತ ಹೇಳಿ ಮಾಡಿದ್ದೇವೆ ನಾವು, ಇದು ಪಕ್ಷಾತೀತ ಹೋರಾಟ. ಇದರಲ್ಲಿ ಮಾನ್ಯ ಸಚಿವರಾದಂಥ ಅಮರನಾಥ್ ಶೆಟ್ಟಿ ಬಂದಿದ್ದಾರೆ, CPM ಪಕ್ಷದ ಮುಖಂಡರಾದಂಥ ಯಾದವ್ ಶೆಟ್ಟಿ ಅವರು ಬಂದಿದ್ದಾರೆ. ಇದು ಪಕ್ಷಾತೀತವಾಗಿ ನಾವು ಹೋರಾಟ ಮಾಡುವಂಥದ್ದು. ಅಲ್ಲ, ಒಂದು ವೇಳೆ ಪುರಸಭೆಯಲ್ಲಿ ಅಮರ್ ಅವರೇ ಬಿಜೆಪಿ ಅವರು ಸಪೋರ್ಟ್ ಮಾಡಿದ್ರೆ ಅದು ತಪ್ಪು ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಖಂಡಿತ ತಪ್ಪು. ಆದರೆ ಅಲ್ಲಿ ಆ ಪುರಸಭೆಯೊಳಗೆ ಏನಾಯ್ತು ಅಂತ ಹೇಳುವಂಥದ್ದು ನಮಗೆ ಗೊತ್ತಿಲ್ಲ. ಯಾಕಂದ್ರೆ ಪಕ್ಷದ ಇದರಿಂದ ನಾವು ಈ ಒಂದು ಹೋರಾಟಕ್ಕೆ ಇಳಿಲಿಲ್ಲ. ಆದರೆ ಅಲ್ಲಿ ಇದ್ದಂಥ ಕೌನ್ಸಿಲರ್ಗಳ ಹತ್ರ ಮಾತಾಡಬೇಕಾದ್ರೆ ಅಲ್ಲಿ ತೋರಿಸಿದಂತಹ ಸ್ಕೆಚ್ಚೇ ಬೇರೆ, ಇಲ್ಲಿಗ ಆಗುವಂಥದ್ದೇ ಬೇರೆ ಅಂತ ಹೇಳುವಂಥದ್ದು ನಾನು ಕೆಲವು ನನ್ನ ಮಿತ್ರ ಕೌನ್ಸಿಲರ್ ಹತ್ರ ಮಾತಾಡಬೇಕಾದ್ರೆ ಬಂದಂಥ ಮಾಹಿತಿ. ಮತ್ತೊಂದು ಏನಂತಂದ್ರೆ, ಮೂಡುಬಿದಿರೆ ಪುರಸಭೆಯವರು ಯಾವುದೇ ಕಾನೂನಾತ್ಮಕವಾಗಿ ಯಾವುದೇ ಒಂದು ಇದನ್ನು ಮಾಡ್ತಾ ಇಲ್ಲ. ಒಂದು ಉದಾಹರಣೆಗೆ, ನಾವು ಮಾಹಿತಿ ಹಕ್ಕಲ್ಲಿ ಈ ಬಗ್ಗೆ ನಾವು ಕೇಳಿದ್ದೆವು, ಅದನ್ನು ಈ ದಿನವರೆಗೆ ಕೊಡ್ಲಿಲ್ಲ. ಈಗ ಮಾನ್ಯ ಸುರೇಶ್ ಕೋಟೆನವರು ಮಾತಾಡಿದ, ಅವರು ಪುರಸಭೆ ಸದಸ್ಯರು, ಅವರು ತಕ್ಷಣ ಕೇಳಿ ಚೀಫ್ ಆಫೀಸರ್ ಹತ್ರ, ನೀವು ಯಾಕೆ ಈ ರೀತಿ ಮಾಹಿತಿಯನ್ನು ಕೊಡ್ಲಿಲ್ಲ? ಯಾವುದೇ ಒಂದು ಮಾಹಿತಿ ಹಕ್ಕನ್ನು ಕೊಡ್ಬೇಕಾದ್ರೆ 30 ದಿವಸದೊಳಗೆ ಕೊಡ್ಬೇಕು. ಅವರು ಕೊಡ್ಲಿಲ್ಲ, ಇಷ್ಟವರೆಗೆ ಕೊಡ್ಲಿಲ್ಲ, ಯಾವುದೇ ಮಾಹಿತಿಯನ್ನು ಕೊಡ್ಲಿಲ್ಲ ಸಾರ್ವಜನಿಕವಾಗಿ. ಒಟ್ಟಿನಲ್ಲಿ ಮೂಡುಬಿದಿರೆ ಜನರಿಗೆ ಒಂದೇ ಬೇಡಿಕೆ, ಸ್ವರಾಜ್ ಮೈದಾನ ಉಳಿಬೇಕು, ಸೇಮ್ ಟೈಮ್ ಒಂದು ಹೊಸ ಮಾರುಕಟ್ಟೆ ಕೂಡ ಆಗಬೇಕು ಅಂತೇಳಿ. ಸೊ ಈ ಗೊಂದಲಕ್ಕೆ ಈಗ ನ್ಯಾಯಾಲಯದಲ್ಲಿ ಇರೋದ್ರಿಂದ ಒಂದು ಅಂತಿಮ ಪರಿಹಾರ ಸಿಗಲಿ, ಒಳ್ಳೆಯ ವಿಚಾರ ಎಲ್ಲರಿಗೂ ಕೇಳುವಂತಾಗಲಿ, ಅಲ್ಲಿನ ವ್ಯಾಪಾರಿಗಳಿಗೆ ಕೂಡ ಅತಂತ್ರ ಸ್ಥಿತಿ ನಿರ್ಮಾಣ ಆಗದೇ ಇರಲಿ, ಮತ್ತು ಕ್ರೀಡಾ ಪ್ರೇಮಿಗಳಿಗೆ ಮತ್ತು ಹಿರಿಯರಿಗೆ ಮತ್ತು ಸಾಂಸ್ಕೃತಿಕ ಪ್ರಿಯರಿಗೆ ಒಂದು ಒಳ್ಳೆಯ ಮೈದಾನ ಉಳಿಯುವಂತಾಗಲಿ, ಅದೇ ರೀತಿಯಲ್ಲಿ ಒಂದು ಒಳ್ಳೆಯ ಸುಸಜ್ಜಿತ ಮಾರುಕಟ್ಟೆ ಮೂಡುಬಿದಿರೆಗೆ ದಕ್ಕುವಂತಾಗಲಿ ಅಂತ ಹೇಳ್ತಾ, ನಮ್ಮೊಡನೆ ಮಾತನಾಡಿರುವಂಥ ಗಣ್ಯರಿಗೆ ಮತ್ತು ಕಾರ್ಯಕ್ರಮಕ್ಕೆ ಬಂದು 1 ಗಂಟೆಗಳ ತನಕ ತಮ್ಮ ಅಭಿಪ್ರಾಯ ಹಂಚಿಕೊಂಡಿರುವಂಥ ಚೇತನ್ ಕುಮಾರ್ ಶೆಟ್ಟಿ ಮತ್ತು ಅಮರ್ ಕೋಟೆಯವರಿಗೆ ನಮ್ಮ ಟಿವಿಯ ಪರವಾಗಿ ಆತ್ಮೀಯವಾಗಿರುವಂಥ ಧನ್ಯವಾದ. ಥ್ಯಾಂಕ್ ಯು. ಇದಿವತ್ತಿನ ಜನಧ್ವನಿ. ಸೋಮವಾರ ರಾತ್ರಿ 7:40 ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ, ಶುಭ ವಾರಾಂತ್ಯ.